ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಮುಖ್ಯವಾದ ಶ್ಲೋಕ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಹಂ ಏವಾಸಂ ಏವಾಗ್ರೆ ನ ಅನ್ಯತ್ ಯತ್ಸತ್ ಅಸತ್ ಪರಂ ಪಶ್ಚಾತ್ ಅಹಂ ಯತ್ ಏತಚ್ಚ ಯೋ ಅವಶಿಷ್ಯತೆ ಸೋ ಅಸ್ಮಿ ಅಹಂ. ಅನುವಾದ: ಬ್ರಹ್ಮನೇ ಸೃಷ್ಟಿಗೆ ಮೊದಲು ಬೇರೇನು ಇಲ್ಲದಿದ್ದಾಗ ಅಸ್ತಿತ್ವದಲ್ಲಿದ್ದ ದೇವೋತ್ತಮ ಪುರುಷನು ನಾನು. ಆಗ ಐಕ ಪ್ರಕೃತಿ ಮತ್ತು ಈ ಸೃಷ್ಟಿಗೆ ಕಾರಣ ಯಾವುದು ಇರಲಿಲ್ಲ. ಈಗ ನೀನು ನೋಡುವುದು ಕೂಡ ದೇವೋತ್ತಮ ಪುರುಷನಾದ ನನ್ನನ್ನೇ. ಪ್ರಳಯಾನಂತರ ಉಳಿಯುವುದು ಕೂಡ ದೇವೋತ್ತಮ ಪುರುಷನಾದ ನಾನೇ. ಎಸ್, ಹೇಗೆ ಅಂದ್ರೆ ಭಗವದ್ಗೀತೆಯ 10ನೇ ಅಧ್ಯಾಯದ 8ನೇ ಶ್ಲೋಕ. ಭಗವದ್ಗೀತೆ 10ನೇ ಅಧ್ಯಾಯ 8ನೇ ಶ್ಲೋಕ ಹೇಳುವಂತದ್ದು ಸೇಮ್ ಇದೆ. ಏನಂದ್ರೆ ಅಲ್ಟಿಮೇಟ್ ಕಾಸ್. ಅಲ್ಟಿಮೇಟ್ ಕಾಸ್ ಯಾರು? ಕೃಷ್ಣ. ಅಲ್ಟಿಮೇಟ್ ಕಾಸ್ ಕೃಷ್ಣ. ಇಲ್ಲಿ ಕೂಡ ಅದನ್ನೇ ಹೇಳುವಂತದ್ದು. ಅದು ಕೂಡ ಚತುಶ್ಲೋಕ. ಇಲ್ಲಿ ಕೂಡ ಇದು ಚತುಶ್ಲೋಕಿ ಭಾಗವತಂ, ಅದು ಚತುಶ್ಲೋಕಿ ಭಗವದ್ಗೀತಾ. ಹಾಗೆ ಬ್ರಹ್ಮನೇ ಸೃಷ್ಟಿಗೆ ಮೊದಲು ಬೇರೇನು ಇಲ್ಲದಾಗ ಅಷ್ಟರಲ್ಲಿ ದೇವೋತ್ತಮ ಪುರುಷನ್ ನಾನು. ಸೃಷ್ಟಿಗೆ ಮೊದಲು ಬೇರೇನು ಇಲ್ಲದಿದ್ದಾಗ ಅಷ್ಟರಲ್ಲಿದ್ದ ದೇವೋತ್ತಮ ಪುರುಷನ್ ನಾನು. ಆಗ ಐಕ ಪ್ರಕೃತಿ ಮತ್ತು ಈ ಸೃಷ್ಟಿಗೆ ಕಾರಣ ಯಾವುದು ಇರಲಿಲ್ಲ. ಐಕ ಪ್ರಕೃತಿ ಹೇಗೆ ಸೃಷ್ಟಿಯಾಗುವಂತದ್ದು? ಮಹಾವಿಷ್ಣು. ಮಹಾವಿಷ್ಣು ಮಹತ್ತತ್ವದ ಮೇಲೆ ಗ್ಲಾನ್ಸ್ ಮಾಡುವಂತದ್ದು. ಮಹತ್ತತ್ವ ಟೋಟಲ್ ಡಾರ್ಕ್ನೆಸ್, ಅಲ್ಲಿ ಗ್ಲಾನ್ಸ್ ಮಾಡುವಂತದ್ದು ಮತ್ತೆ ಸೃಷ್ಟಿಯಾಗುವಂತದ್ದು. ಅದಕ್ಕಿಂತ ಆಗ ಐಕ ಪ್ರಕೃತಿ ಮತ್ತು ಸೃಷ್ಟಿಗೆ ಕಾರಣ ಯಾವುದು ಇರಲಿಲ್ಲ. ಈಗ ನೀನ್ ನೋಡುವುದು ಕೂಡ ದೇವೋತ್ತಮ ಪುರುಷ ನನ್ನನ್ನೇ. ಬ್ರಹ್ಮನಿಗೆ ಹೇಳ್ತಿದ್ದ, ನೀನು ನನ್ನನ್ನು ನೋಡುವಂತದ್ದು, ನಾನು ಸುಪ್ರೀಂ ಪರ್ಸನ್ ಗಾಡೆಡ್. ಪ್ರಳಯ ನಂತರ ಉಳಿಯುವುದು ಕೂಡ ದೇವೋತ್ತಮ ಪುರುಷನೇ. ಹೇಗೆಂದ್ರೆ ಬ್ರಹ್ಮನ 100 ವರ್ಷ ಆಗುವಾಗ ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಹಾಗೆ ಯಾವುದು ಉಳಿಯುವುದಿಲ್ಲ, ಕೃಷ್ಣ ಮಾತ್ರ ಉಳಿಯುವಂಥದ್ದು. ಇದಕ್ಕೆ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದನ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ದೇವೋತ್ತಮ ಪುರುಷನ್ ಸ್ವತಃ ವಿಶೇಷವಾಗಿ ಒತ್ತಿ ಹೇಳುತ್ತಾ ಬ್ರಹ್ಮನನ್ನು ಸಂಬೋಧಿಸುತ್ತಿದ್ದಾನೆಂಬುದನ್ನು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು. ವಿಶೇಷವಾಗಿ ಹೇಳ್ತಾ ಇದ್ದೇನೆ, ಯಾರಿಗೆ? ಬ್ರಹ್ಮನಿಗೆ ಹೇಳ್ತಾ ಇದ್ದೇನೆ. ಎಸ್, ದೇವೋತ್ತಮ ಪುರುಷ ನಾನೇ, ಅಲ್ಟಿಮೇಟ್ ಕಾಸ್ ನಾನು. ಸೃಷ್ಟಿಗೆ ಮೊದಲು ಇದ್ದ ದೇವೋತ್ತಮ ಪುರುಷನು ತಾನೇ, ಸೃಷ್ಟಿಯ ಪಾಲನೆ ಮಾಡುವವನು ತಾನೇ, ಪ್ರಳಯದ ಅಲ್ಲಿ ಸೃಷ್ಟಿಯ ನಾಶವಾದ ಅನಂತರ ಉಳಿಯುವವನು ತಾನೇ ಎಂದು ಹೇಳ್ತಾನೆ. ಎಲ್ಲದಕ್ಕೂ ಅವನೇ, ಅಲ್ಟಿಮೇಟ್ ಕಾಸ್ ಅವನೇ, ಅಂತರ ಉಳಿಯುವ ನಾನೇ. ಓಕೆ. ಬ್ರಹ್ಮನು ಸಹ ಪರಮ ಪ್ರಭು ಭಗವಂತನ ಸೃಷ್ಟಿ. ಬ್ರಹ್ಮ ಫಸ್ಟ್ ಲಿವಿಂಗ್ ಎಂಟಿಟಿ. ಗರ್ಭೋದಕ ವಿಷ್ಣುನ ಹೊಕ್ಕಳಿಂದ ಹುಟ್ಟುವಂತದ್ದು ಬ್ರಹ್ಮ. ಬ್ರಹ್ಮನು ನಾನು ತತ್ವಕ್ಕೆ ಸೇರಿದವನೇ ಆಗಿದ್ದು ನಾನು ಎಂಬ ಪರಮ ಸತ್ಯದಿಂದ ಉದ್ಭವಿಸಿದವನು. ಅವನು ಭಗವಂತನಿಂದ ಅನನ್ಯನಾದ್ರಿಂದ ಈ ಶ್ಲೋಕದಲ್ಲಿ ವಿವರಿಸಿದ ನಾನು ತತ್ವ ಹೊರತು ಬೇರೇನು ಇಲ್ಲ. ಬ್ರಹ್ಮನು ಕೂಡ ನಾನು ಎಂಬ ತತ್ವವನ್ನೇ ಎಂಬ ಅರ್ಥದಲ್ಲಿ ನಿರಾಕಾರ ಅದ್ವೈತವಾದವನ್ನು ಮುಂದಿಡುತ್ತಾರೆ. ನಾನು ನೋಡಿ, ಈಗ ವೇದವ್ಯಾಸರು ಹೇಳುವಂಥದ್ದು, ನಾನು ಎಂಬುದು ಹೋದರೆ ನಾನು ವೈಕುಂಠಕ್ಕೆ ಹೋದೆನು. ಈಗ ವೈಕುಂಠಕ್ಕೆ ಹೋಗ್ಲಿಕ್ಕೆ ಅಡ್ಡಿ ಅಂತ ನಾನು. ವೇದವ್ಯಾಸರು ಹೇಳುವುದು ಅಹಂ ಮಮ. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನವರು. ಹಾಗಾಗಿ ಇಲ್ಲಿ ಇವನಿಗೆ ಹೇಳ್ಬೋದು, ನಾನು ಸೃಷ್ಟಿ ಮಾಡಿದ್ದು. ಯಾರಿಗೆ? ಬ್ರಹ್ಮನಿಗೆ. ಆದ್ರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಯಾರು? ಕೃಷ್ಣ. ಆದ್ರೆ ಅದ್ವೈತವಾದಿಗಳು ಈ ರೀತಿ ಹೇಳ್ತಾರೆ ನೋಡಿ. ಪ್ರಭುದೇ ಅಂತ ಹೇಳ್ತಾರೆ, ನಾನು ಎಂಬ ತತ್ವವನ್ನೇ ಎಂಬ ಅರ್ಥದಲ್ಲಿ ನಿರಾಕಾರವಾದಿಗಳು ಅದ್ವೈತವಾದವನ್ನು ಮುಂದಿಡುತ್ತಾರೆ. ನಿರಾಕಾರವಾದಿಗಳ ವಾದವನ್ನು ಒಪ್ಪಿಕೊಂಡರೂ ಭಗವಂತನು ಸೃಷ್ಟಿಕರ್ತನಾದ ನಾನು ಮತ್ತು ಬ್ರಹ್ಮನು ಸೃಷ್ಟಿಗೊಂಡ ನಾನು ಎಂಬುದನ್ನು ಅಂಗೀಕರಿಸಲೇಬೇಕು. ಬ್ರಹ್ಮ ಕೂಡ ಹೇಳ್ಬೋದು ನಾನು ಅಂತ. ಆದ್ರೆ ಬ್ರಹ್ಮನಿಗೆ ಸೃಷ್ಟಿ ಮಾಡಿದವ ಕೃಷ್ಣ, ಸುಪ್ರೀಂ ನಾನು ಕೃಷ್ಣ. ಆದ್ರಿಂದ ನಾನು ಎಂಬ ಎರಡರಲ್ಲಿ ವ್ಯತ್ಯಾಸವಿದೆ. ಎಂದರೆ ಪ್ರಭುವಾದ ನಾನು ಮತ್ತು ಅಧೀನವಾದ ನಾನು. ಅಂದ್ರೆ ಪ್ರಿಡಾಮಿನೇಟೆಡ್. ಪ್ರಿಡಾಮಿನೇಟರ್ ಯಾರು? ಕೃಷ್ಣ. ಬ್ರಹ್ಮ ಪ್ರಿಡಾಮಿನೇಟೆಡ್. ಪ್ರಿಡಾಮಿನೇಟರ್ ಕೃಷ್ಣ. ಅದೇ ಹೇಳುವಂತ ನೋಡಿ. ಎಂದರೆ ಪ್ರಭುವಾದ ನಾನು ಮತ್ತು ಅಧೀನವಾದ ನಾನು ಎಂದು ಅರ್ಥ.
ಆದ್ದರಿಂದ ನಿರಾಕಾರವಾದಿಗಳ ವಾದ ಒಪ್ಪಿಕೊಂಡ ಅನಂತರವೂ ಇನ್ನು 2 ನಾನುಗಳಿವೆ. ಅಂದರೆ ವೇದ ಸಾಹಿತ್ಯದಲ್ಲಿ ಕಠೋಪನಿಷತ್ ಈ 2 ನಾನುಗಳನ್ನು ಗುಣಾತ್ಮಕ ಅರ್ಥದಲ್ಲಿ ಒಪ್ಪಿಕೊಳ್ಳಲಾಗಿದೆ. ಅಂದ್ರೆ ಕ್ವಾಲಿಟಿಯಲ್ಲಿ ಒಂದು, ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ಕ್ವಾಲಿಟಿ ಸೇಮ್. ಈಗ ಬ್ರಹ್ಮನಲ್ಲಿ ಮತ್ತೆ ಕೃಷ್ಣನಲ್ಲಿ ಕ್ವಾಲಿಟಿ ಸೇಮ್. ಬ್ರಹ್ಮ ಕೂಡ ಸಚ್ಚಿದಾನಂದ, ಕೃಷ್ಣ ಕೂಡ ಸಚ್ಚಿದಾನಂದ. ಆದ್ರೆ ಬ್ರಹ್ಮ ಅಣು, ಕೃಷ್ಣ ವಿಭು. ಅದು ಇಲ್ಲಿ ಕಠೋಪನಿಷತ್ಲಿ ಹೇಳುವಂತದ್ದು. ನಾನು ಲಕ್ಷ್ಯವಿಟ್ಟು ಗಮನಿಸಬೇಕು. ಕಠೋಪನಿಷತ್ ಹೀಗೆ ಹೇಳುತ್ತದೆ: ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಹಿ ಭವನಾಂ ಯೋ ವಿದದಾತಿ ಕಾಮನ್. ಅಂದ್ರೆ ಕೃಷ್ಣ ಕೂಡ ನಿತ್ಯ, ಬ್ರಹ್ಮ ಕೂಡ ನಿತ್ಯ. ಕೃಷ್ಣ ಕೂಡ ಚೇತನ, ಬ್ರಹ್ಮ ಕೂಡ ಚೇತನ. ಆದ್ರೆ ಕೃಷ್ಣ ಎಲ್ಲವನ್ನು ಏಕೋ ಹಿ ಭವನಾಂ, ಎಲ್ಲವನ್ನು ಕಂಟ್ರೋಲ್ ಮಾಡುವ. ಬ್ರಹ್ಮನನ್ನು ಕೂಡ ಅವನೇ ಕಂಟ್ರೋಲ್ ಮಾಡುವ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ಎಂತ ಆಯ್ತು ಅಂದ್ರೆ, ಬ್ರಹ್ಮ ಕೃಷ್ಣನ್ ಭೇಟಿ ಮಾಡ್ಲಿಕ್ಕೆ ಹೋಗ್ತಾನೆ. ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಹೋಗುವಾಗ ಕೃಷ್ಣನ ದ್ವಾರಪಾಲಕರು ನಿಲ್ಲಿಸ್ತಾರೆ, ಬಿಡುವುದಿಲ್ಲ ಅವನ ಒಳಗೆ. ನೋಡಿ, ಈಸಿ ಆಕ್ಸೆಸ್ ಇಲ್ಲ. ಕೃಷ್ಣನನ್ನು ಬ್ರಹ್ಮನಿಗೆ ಈಸಿಯಾಗಿ ಆಕ್ಸೆಸ್ ಇಲ್ಲ, ಮತ್ತೆ ನಮಗೆ ಸುಲಭವಾಗಿ ಆಕ್ಸೆಸ್ ಇಲ್ಲ. ಹಾಗೆ ಅಲ್ಲಿ ನಿಲ್ಲಿಸ್ತಾರೆ. ಯಾಕೆ? ಕೃಷ್ಣನಿಗೆ ಗೊತ್ತುಂಟು ಬ್ರಹ್ಮನ ಹೃದಯದಲ್ಲಿ ಎಂತ ಉಂಟಂತ ಗೊತ್ತುಂಟು. ಬ್ರಹ್ಮ ಹೇಳ್ತಾನೆ, ನಾನು ಬ್ರಹ್ಮ ಬಂದಿದ್ದೇನೆ. ಅಂದ್ರೆ ನಮ್ಮ ಬ್ರಹ್ಮ 4 ಹೆಡೆಡ್ ಬ್ರಹ್ಮ. ಬ್ರಹ್ಮ ಬೋಲೆ ಚತುರ್ಮುಖ, ಕೃಷ್ಣ ಕೃಷ್ಣ ಹಾರೆ ಹಾರೆ, ಮಹಾದೇವ ಪಂಚಮುಖ, ರಾಮ ರಾಮ ಹಾರೆ. ಅಂದ್ರೆ ಈ ನಮ್ಮ ಬ್ರಹ್ಮಾಂಡದ ಬ್ರಹ್ಮನಿಗೆ 4 ತಲೆ, 4 ಹೆಡೆಡ್ ಬ್ರಹ್ಮ. ಹಾಗೆ ಹೇಳ್ತಾನೆ, 4 ತಲೆ ಬ್ರಹ್ಮ ಬಂದಿದ್ದಾನೆ ಹೇಳು ಅಂತ ಹೇಳ್ತಾನೆ. ಯಾರತ್ರ? ದ್ವಾರಪಾಲಕರ. ಅವ್ರು ಹೋಗಿ ಹೇಳ್ತಾರೆ. ಆಗ ಕೃಷ್ಣನಿಗೆ ಗೊತ್ತಾಗ್ತದೆ. ಕೃಷ್ಣ ಎಂತ ಮಾಡ್ತಾನೆ, ಇಮಿಡಿಯೇಟ್ ತುಂಬಾ ಬ್ರಹ್ಮಾಂಡ ಉಂಟು. ಚೈತನ್ಯ ಹೇಳ್ತಾರೆ, ಒಂದು ಬಕೆಟ್ ಅಲ್ಲಿ ಫುಲ್ ಸಾಸಿವೆ, ಬಕೆಟ್, ಅದ್ರಲ್ಲಿ ಒಂದು ಸಾಸಿವೆ ನಮ್ಮ ಬ್ರಹ್ಮಾಂಡ. ನೀವು ಎಣಿಸಿ. ತುಂಬಾ. ಕೃಷ್ಣನ ಹೆಸರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ತುಂಬಾ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾನೆ. ಈಗ ಮಹಾವಿಷ್ಣು ಅವನ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಮತ್ತೆ ಎಲ್ಲ ಬ್ರಹ್ಮಾಂಡಕ್ಕೆ ಗರ್ಭೋದಕಶಾಹಿ ವಿಷ್ಣು ಹೋಗುವಂಥದ್ದು. ಮತ್ತೆ ಎಲ್ಲ ಬ್ರಹ್ಮಾಂಡದಲ್ಲಿ ಜೀವಿಗಳ ಒಳಗೆ ಹೋಗುವಂಥದ್ದು ಕ್ಷೀರೋದಕಶಾಹಿ ವಿಷ್ಣು. ಹಾಗಾಗಿ ಇವ್ ಹೇಳ್ತಾನೆ, ಕೃಷ್ಣ ಎಂತ ಮಾಡ್ತಾನೆ, ಎಲ್ಲ ಬ್ರಹ್ಮಗಳನ್ನಲ್ಲಿ ತರಿಸ್ತಾನೆ. ಕೆಲವು ಬ್ರಹ್ಮಾಂಡದಲ್ಲಿ 1000 ತಲೆ, ಕೆಲವು ಕಡೆ 1,00,000 ತಲೆ, ಕೆಲವು 50,000 ತಲೆ, 20,000, 500 ತಲೆ, ಬೇರೆ ಬೇರೆ 100 ತಲೆ, ಎಲ್ಲ ಬ್ರಹ್ಮಗಳು ಅಲ್ಲಿ ಬರ್ತಾರೆ. ಬ್ರಹ್ಮಗಳು ಬಂದು ಮತ್ತೆ ಕೃಷ್ಣ ಆ ದ್ವಾರಪಾಲಕರ ಹೇಳ್ತಾನೆ ಒಳಗೆ ಬಿಡುವಂತ. ಮತ್ತೆ ಬ್ರಹ್ಮ ಒಳಗೆ ಬರ್ತಾನೆ. ಬ್ರಹ್ಮ ತುಂಬಾ ಇಂಟೆಲಿಜೆಂಟ್, ನಮ್ಮ ಹಾಗೆ ಅಲ್ಲ, ಒಪ್ಪಿಕೊಳ್ತಾನೆ. ಅವನಿಗೆ ಗೊತ್ತಾಗ್ತದೆ. ಹಾಗೆ ಒಳಗೆ ಬಂದು ನೋಡ್ತಾನೆ, ಅವನಿಗೆ ಗೊತ್ತಾಗ್ತದೆ ಇದು ನನ್ನ ಅಹಂಕಾರವನ್ನು ಸ್ಮ್ಯಾಶ್ ಮಾಡಿದ ಅಂತ. ಯಾರು? ಕೃಷ್ಣ. ಅವ ಅಡ್ಡ ಬೀಳ್ತಾನೆ, ನಾನೆನಿಸಿದ್ದು ನಾನೇ ದೊಡ್ಡ ಬ್ರಹ್ಮ ಅಂತ. ಹಾಗಾಗಿ ಇಂಥ ಕೋಟಿಗಟ್ಟಲೆ ಬ್ರಹ್ಮನನ್ನು ಕೃಷ್ಣ ಸೃಷ್ಟಿಸಿದ್ದಾನೆ. ಅದಕ್ಕೆ ಅಲ್ಟಿಮೇಟ್ ಕಾಸ್ ಅಂತ ಹೇಳುವಂಥದ್ದು. ಆಗ ಅವನಿಗೆ ಗೊತ್ತಾಗ್ತದೆ ನಾನು ಎಂತ ಅಂತ ಗೊತ್ತಾಗ್ತದೆ. ಹಾಗೆ ಇಲ್ಲಿ ಬ್ರಹ್ಮ ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ಬ್ರಹ್ಮ ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದ್ರೆ ಏಕೋ ಹಿ ಭವನಾಂ, ಒಬ್ಬನೇ ಎಲ್ಲ ಬ್ರಹ್ಮಗಳನ್ನು ಕಂಟ್ರೋಲ್ ಮಾಡೋ. ತುಂಬಾ ಬ್ರಹ್ಮಗಳು ಇದ್ದಾರೆ. ಮತ್ತೆ ಶಾಸ್ತ್ರದಲ್ಲಿ ಉಂಟು, ಸರಿಯಾದ ಬ್ರಹ್ಮ ಇಲ್ಲದಿದ್ರೆ ಕೃಷ್ಣನೇ ಇನ್ಕಾರ್ನೇಷನ್ ಆಗ್ತಾನಂತೆ. ಯಾಕಂದ್ರೆ ಬ್ರಹ್ಮನ ಪೋಸ್ಟ್ ದೊಡ್ಡ ಪೋಸ್ಟ್, ಮಾಮೂಲಿ ಪೋಸ್ಟ್ ಅಲ್ಲ, ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣನೇ ಸರಿಯಾದ ಬ್ರಹ್ಮ ಇಲ್ಲದ್ರೆ ಅವನೇ ಇನ್ಕಾರ್ನೇಟ್ ಆಗ್ತಾನಂತೆ. ಹಾಗಾಗಿ ನಾವು ಅದನ್ನು ತಿಳಿಬೇಕು. ಸೃಷ್ಟಿಕರ್ತ ನಾನು ಮತ್ತು ಸೃಷ್ಟಿಗೊಂಡ ನಾನು ಇವೆರಡು ಗುಣಾತ್ಮಕವಾಗಿ ಒಂದೇ ಎಂದು ವೇದಗಳಲ್ಲಿ ಒಪ್ಪಿಕೊಳ್ಳಲಾಗಿದೆ. ಗುಣಾತ್ಮಕ, ಕ್ವಾಲಿಟಿ. ಈಗ ಸಮುದ್ರದ ಅಲ್ಲಿರುವ ನೀರಿನ ಉಪ್ಪಿನಾಂಶ ಮತ್ತೆ ಅದರಿಂದ 1 ಡ್ರಾಪ್ ನಾವು ತರ್ತೇವೆ, ಸೇಮ್ ಕ್ವಾಲಿಟಿ. ಈಗ ಅದರ ಕೆಮಿಕಲ್ ಕಂಪೋಸಿಷನ್ ಮಾಡಿದ್ರೆ ಕ್ವಾಲಿಟಿ ಟೆಸ್ಟ್ ಮಾಡುವವರು ಗೊತ್ತಾಗ್ತದೆ, ಇಲ್ಲಿ ಕೂಡ ಸೇಮ್, ಅಲ್ಲಿ ಕೂಡ ಸೇಮ್. ಆದ್ರೆ ಇದು ಡ್ರಾಪ್, ಅದು ಸಮುದ್ರ. ಕೃಷ್ಣ ಸಮುದ್ರ, ನಾವು ಡ್ರಾಪ್. ಬ್ರಹ್ಮ ಕೂಡ ಡ್ರಾಪೇ. ಸೃಷ್ಟಿಕರ್ತ ನಾನು ಮತ್ತು ಸೃಷ್ಟಿಗೊಂಡ ನಾನು ಇವೆರಡು ಗುಣಾತ್ಮಕವಾಗಿ ಒಂದೇ ಎಂದು ವೇದಗಳಲ್ಲಿ ಒಪ್ಪಿಕೊಳ್ಳಲಾಗಿದೆ. ಏಕೆಂದರೆ ಉಭಯವು ನಿತ್ಯರು ಮತ್ತು ಚೇತನರು. ನಾವು ಕೂಡ ಸಚ್ಚಿದಾನಂದ, ನಾವು ಅಂದ್ರೆ ಆತ್ಮ. ಕೃಷ್ಣ ಕೂಡ ಸಚ್ಚಿದಾನಂದ. ಆದ್ರೆ ಈಗ ಎಂತಂದ್ರೆ ನಮ್ಮ ಮೆಟೀರಿಯಲ್ ವರ್ಲ್ಡ್ ಗೆ ಬಂದು ನಾವು ಟ್ರ್ಯಾಪ್ ಆಗಿದೆ ಅಷ್ಟೇ. ನಮ್ಮ ನಿಜವಾದ ಪೊಸಿಷನ್ ನಮ್ಗೆ ಗೊತ್ತಾಗಿ, ಅಂದ್ರೆ ನಮ್ಗೆ ಈ ದೇಹದಲ್ಲಿ ನಮ್ಗೆ ಸಿದ್ಧ ದೇಹ ಪಡಿಬಹುದಂತೆ. ಹೇಗೆಂದ್ರೆ ರಾಮಚಂದ್ರ ಮತ್ತೆ ಶ್ರೀನಿವಾಸ ಆಚಾರ್ಯ ಇವರು ನಮ್ಮ ಸಂಪ್ರದಾಯದಲ್ಲಿ ಬರುವ ಆಚಾರ್ಯರು, ಅವ್ರೆಂತಂದ್ರೆ ಸಿದ್ಧ ದೇಹದಿಂದ ವೃಂದಾವನಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ. ಇದು ಇನ್ಸ್ಟೆನ್ಸ್ ಉಂಟು. ಅದು ಸಿದ್ಧ ದೇಹ ನಮ್ಗೆ
ಪಡಿಬಹುದು, ಅದಕ್ಕೆ ನಾವು ಸಾಧನೆ ಮಾಡ್ಬೇಕು, ಸಿದ್ಧತೆಯಕ್ಕೆ. ನಾನು ಇವೆರಡು ಗುಣಾತ್ಮ ಒಂದೇ ಎಂದು ವೇದಗಳಲ್ಲಿ ಒಪ್ಪಿಕೊಳ್ಳಲಾಗಿದೆ, ಏಕೆಂದರೆ ಉಭಯರು ನಿತ್ಯರು ಮತ್ತು ಚೇತನರು. ಆದರೆ ಏಕವಚನ ನಾನು ಸೃಷ್ಟಿಕರ್ತ ಮತ್ತು ಬಹುವಚನ ನಾನು ಸೃಷ್ಟಿಗೊಂಡವನು. ಸೃಷ್ಟಿಕರ್ತ, ಬಹುವಚನ ಸೃಷ್ಟಿಗೊಂಡವನು. ಸೃಷ್ಟಿಯಾದ ನಾನು ಏಕೆ ಬಹುವಚನವೆಂದರೆ ಬ್ರಹ್ಮ ಮತ್ತು ಬ್ರಹ್ಮನಿಂದ ಸೃಷ್ಟಿಗೊಂಡ ಅನೇಕ ನಾನುಗಳಿದ್ದಾರೆ. ನಾವೆಲ್ಲ ಬ್ರಹ್ಮನಿಂದ ಸೃಷ್ಟಿಗೊಂಡ ಅನೇಕ ನಾನು, ಬ್ರಹ್ಮ ಕೂಡ ನಾನೇ. ಅದು ಸರಳವಾದ ಸತ್ಯ. ತಂದೆಯು ಮಗನನ್ನು ಸೃಷ್ಟಿಸುತ್ತಾನೆ ಅಥವಾ ಪಡೆಯುತ್ತಾನೆ, ಮಗನು ಕೂಡ ಅನೇಕ ಮಕ್ಕಳನ್ನು ಸೃಷ್ಟಿಸುತ್ತಾನೆ. ಅವರೆಲ್ಲರೂ ಮಾನವ ಜೀವಿಗಳಾಗಿ ಒಂದಾಗಿರಬಹುದು. ಆದರೆ ಏಕಕಾಲದ ತಂದೆಯಿಂದ ಮಗನು ಮತ್ತು ಮೊಮ್ಮಕ್ಕಳು ಭಿನ್ನರು. ಈಗ ತಂದೆಯಿಂದ ಮಗ ಸೃಷ್ಟಿಯಾಗುವುದು, ಮಗ ಕೂಡ ಮಕ್ಕಳನ್ನು ಹುಟ್ಟಿಸ್ತಾನೆ. ಆದ್ರೆ ತಂದೆ ಮತ್ತೆ ಮಗನಿಗೆ ಕಂಪ್ಯಾರಿಸನ್ ಇಲ್ಲ, ಯಾಕಂದ್ರೆ ಅವ್ ಮಗನಿಂದ ಮತ್ತೆ ಸೃಷ್ಟಿಯಾದ. ಎಸ್, ಒಂದಾಗಿರಬಹುದು. ಆದ್ರೆ ಏಕಕಾಲದ ತಂದೆಯಿಂದ ಮಗನು ಮತ್ತು ಮೊಮ್ಮಕ್ಕಳು ಭಿನ್ನರು. ಮಗ ತಂದೆಯ ಸ್ಥಾನ ಪಡೆಯಲಾಗದು ಅಥವಾ ಮೊಮ್ಮಕ್ಕಳು ತಂದೆಯ ಸ್ಥಾನ ಪಡೆಯಲಾರರು. ಏಕಕಾಲದ ತಂದೆ, ಮಗ ಮತ್ತು ಮೊಮ್ಮಕ್ಕಳು ಎಲ್ಲ ಒಂದೇ ಹೌದು, ಭಿನ್ನರು ಹೌದು. ಮಾನವ ಜೀವಿಗಳಾಗಿ ಅವರೆಲ್ಲ ಒಂದು, ಆದರೆ ಸಂಬಂಧಿಗಳಾಗಿ ಅವರು ಬೇರೆ ಬೇರೆ, ಸಂಬಂಧದಲ್ಲಿ ಬೇರೆ ಬೇರೆ. ಆದ್ರಿಂದಲೇ ವೇದಗಳಲ್ಲಿ ಸೃಷ್ಟಿಕರ್ತ ಮತ್ತು ಸೃಷ್ಟಿ ಇಲ್ಲವೇ ಪ್ರಭು ಮತ್ತು ಅಧೀನ ಇರುವವುಗಳ ಸಂಬಂಧದಲ್ಲಿ ವ್ಯತ್ಯಾಸವನ್ನು ತೋರಿಸಲಾಗಿದೆ. ಹಾಗಾಗಿ ಕೃಷ್ಣ ಪ್ರಿಡಾಮಿನೇಟರ್, ಬ್ರಹ್ಮ ಮತ್ತೆ ನಾವೆಲ್ಲ ಪ್ರಿಡಾಮಿನೇಟೆಡ್. ಇದು ಅದನ್ನು ಹೇಳುವುದು ಇಲ್ಲಿ ನೋಡಿ. ಇಲ್ಲಿ ಎಂತ ಹೇಳ್ತಾರೆ? ಪ್ರಭುವಾದ ನಾನು ಮತ್ತು ಅಧೀನವಾದ ನಾನು, ವ್ಯತ್ಯಾಸವನ್ನು ತೋರಿಸಲಾಗಿದೆ. ಪ್ರಭು ನಾನು, ಅಧೀನವಾದ ನಾನು ಎಂದು ಹೇಳಲಾಗಿದೆ. ಪ್ರಿಡಾಮಿನೇಟೆಡ್. ಹೀಗೆ ಎರಡು ನಾನು ತತ್ವಗಳಲ್ಲಿ ಅಪಾರ ವ್ಯತ್ಯಾಸವಿದೆ, ತುಂಬಾ ವ್ಯತ್ಯಾಸ ಉಂಟು. ಎಸ್, ಇವತ್ತು ದೊಡ್ಡ ಇದು, ಹಾಗಾಗಿ ಇನ್ನೊಂದು 20 ಮಿನಿಟ್ಸ್ ಆಗ್ಬಹುದು. ಈ ಶ್ಲೋಕದ ಇನ್ನೊಂದು ಲಕ್ಷಣವೆಂದರೆ ಯಾರು ಕೂಡ ಭಗವಂತ ಮತ್ತು ಬ್ರಹ್ಮನ ಉಭಯ ವ್ಯಕ್ತಿತ್ವಗಳನ್ನು ಗಳೆಯಲಾಗದು. ಭಗವಂತ ಬ್ರಹ್ಮ ಉಭಯ ವ್ಯಕ್ತಿತ್ವ. ಆದ್ದರಿಂದ ಅಂತಿಮವಾಗಿ ಪ್ರಭು ಮತ್ತು ಅಧೀನ ಇಬ್ಬರು ವ್ಯಕ್ತಿಗಳೇ. ಕೃಷ್ಣ ಕೂಡ ವ್ಯಕ್ತಿ, ಬ್ರಹ್ಮ ಕೂಡ ವ್ಯಕ್ತಿ. ಬ್ರಹ್ಮನಿಗೆ 4 ತಲೆ, ಬ್ರಹ್ಮ 4 ತಲೆ ಉಂಟು ಅವನಿಗೆ, ವ್ಯಕ್ತಿ ಅವ, ಪುರುಷ ಅವ. ಅಂತಿಮವಾಗಿ ಸಕಲವು ನಿರಾಕಾರವೇ ಎಂಬ ನಿರಾಕಾರವಾದಿಗಳ ಸಿದ್ಧಾಂತವನ್ನು ಇದು ಖಂಡಿಸುತ್ತದೆ. ನಿರಾಕಾರವಾದಿಗಳು ಅಂತ ಹೇಳುವುದು ಆಕಾರ ಇಲ್ಲ, ಶಕ್ತಿ ಶಕ್ತಿ ಶಕ್ತಿ. ಪ್ರಭುಪಾದ ಹೇಳ್ತಾರೆ ಶಕ್ತಿಯಿಂದ ಶಕ್ತಿಮಾನ್ ಇದ್ದಾನೆ. ಪ್ರಭುಪಾದ ಒಂದು ರೋಸ್, ಈಗ ನೀವು ರೋಸ್ ಅನ್ನು, ಪ್ರಭುಪಾದ ಹೇಳ್ತಾರೆ ನೀವು ರೋಸ್ ಅನ್ನು ನೋಡಿ ಎಷ್ಟು ಚಂದ ಅದು. ಆ ರೋಸಿನ ಡಿಸೈನ್, ಡಿಸೈನ್ ಇಂದ ಡಿಸೈನರ್ ಇದ್ದಾರೆ. ಯಾವುದು? ಕೃಷ್ಣ. ಪ್ರಭುಪಾದ ಹೇಳುವಂತದ್ದು ರೋಸ್ಗೆ ಡಿಸೈನ್ ಉಂಟು, ಕೃಷ್ಣನಿಗೆ ಕೂಡ ಡಿಸೈನ್ ಉಂಟು. ಅವ ನಿರಾಕಾರವಲ್ಲ. ಅದು ನಿರಾಕಾರವಾದ ಸಿದ್ಧಾಂತವನ್ನು ಖಂಡಿಸುತ್ತದೆ. ಪ್ರಭು ನಾನು ಪರಮ ಸತ್ಯವಾಗಿದ್ದು ಅವನೊಬ್ಬ ವ್ಯಕ್ತಿ ಎಂದು ಹೇಳುವ ಮೂಲಕ ಅಲ್ಪಜ್ಞಾನಿಗಳಾದ ನಿರಾಕಾರವಾದಿಗಳು ಒತ್ತಿ ಹೇಳುವ ನಿರಾಕಾರ ಲಕ್ಷಣವನ್ನು ಖಂಡಿಸಲಾಗಿದೆ. ಕೃಷ್ಣ ವ್ಯಕ್ತಿ, ಅದು ನಿರಾಕಾರವಾದಿಗಳು ಒಪ್ಪುವುದಿಲ್ಲ. ಅವರು ಶಕ್ತಿ ಹೇಳ್ತಾರೆ. ಪ್ರಭುಪಾದ ಶಕ್ತಿ ಅಲ್ಲ, ಶಕ್ತಿಮಾನ್. ಶಕ್ತಿಯಿಂದ ಶಕ್ತಿಮಾನ್ ಇದ್ದಾನೆ. ಬ್ರಹ್ಮನು ಅಧೀನನಾದ ನಾನು ಆಗಿದ್ದು ಅವನು ಒಬ್ಬ ವ್ಯಕ್ತಿಯೇ. ಬ್ರಹ್ಮ ಕೂಡ ವ್ಯಕ್ತಿ, ಕೃಷ್ಣ ಕೂಡ ವ್ಯಕ್ತಿ. ಆದ್ರೆ ಅವನು ಪರಾತ್ಪರನಲ್ಲ. ಕೃಷ್ಣ ಪರಾತ್ಪರ, ಬ್ರಹ್ಮ ಪರಾತ್ಪರ ಅಲ್ಲ. ಆಧ್ಯಾತ್ಮ ಮನೋಭಾವದಲ್ಲಿ ಆತ್ಮ ಸಾಕ್ಷಾತ್ಕಾರ ತಾನು ಕೂಡ ಪರಮ ಸತ್ಯನ ತತ್ವಕ್ಕೆ ಸೇರಿದವನು ಎಂದು ಭಾವಿಸಿಕೊಳ್ಳುವುದು ಅನುಕೂಲಕರವಾಗಿರಬಹುದು. ಆದರೆ ಈ ಶ್ಲೋಕದಲ್ಲಿ ಸೃಷ್ಟಿ ಪಡಿಸಿರುವಂತೆ ಪ್ರಭು ಮತ್ತು ಅಧೀನರ ನಡುವೆ ಯಾವಾಗಲೂ ವ್ಯತ್ಯಾಸ ಇದೆ. ತುಂಬಾ ಪ್ರಭು ಹೇಳ್ತಾರೆ there is a gulf difference between ಜೀವ ಅಂಡ್ ಪರಮಾತ್ಮ. ನಾವು ಅಣು, ಕೃಷ್ಣ ವಿಭು. ಹೇಗೆ ಅಂದ್ರೆ ಈಗ ಬಂಗಾರದ ಗಣಿಯಿಂದ ನಾವು ಸಣ್ಣ ಪೀಸ್ ತರ್ತೇವೆ, 1 ಗ್ರಾಮ್ ಬಂಗಾರ. ಈಗ ಕ್ವಾಲಿಟಿ ಟೆಸ್ಟ್ ಯಾರು ಮಾಡ್ತಾರೆ? ಆ 1 ಗ್ರಾಮ್ ಬಂಗಾರ ಮತ್ತೆ ಅಲ್ಲಿರುವ ಬಂಗಾರಕ್ಕೆ ಸೇಮ್ ಕ್ವಾಲಿಟಿ, ಆದ್ರೆ ಅದು ಗಣಿ, ನಾವು ಜಸ್ಟ್ 1 ಗ್ರಾಮ್ ಬಂಗಾರ. ಇದು ವ್ಯತ್ಯಾಸ. ಪ್ರಭು ಮತ್ತು ಅಧೀನ ನಡುವೆ ಯಾವಾಗಲೂ ವ್ಯತ್ಯಾಸವಿದೆ. ನಿರಾಕಾರವಾದಿಗಳು ಈ ಶ್ಲೋಕವನ್ನು ಬಹಳವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ವಾಸ್ತವವಾಗಿ ಬ್ರಹ್ಮನು ಐಕ ಸೃಷ್ಟಿಯ ಲಯದ ಅನಂತರವು ತನ್ನ ಶಾಶ್ವತ ದಿವ್ಯ ರೂಪದಲ್ಲಿ ಇರುವ ಪ್ರಭು ಭಗವಂತನನ್ನು ಮುಖಾಮುಖಿ ನೋಡುತ್ತಿದ್ದಾನೆ. ನೋಡಿ, ಫೇಸ್ ಟು ಫೇಸ್ ಬ್ರಹ್ಮ ನೋಡ್ತಿದ್ದಾನೆ ಕೃಷ್ಣ, ಫೇಸ್ ಟು ಫೇಸ್. ಇದಕ್ಕೆ ಅವನಿಗೆ ಕ್ವಾಲಿಫಿಕೇಶನ್ ಉಂಟು, ಅರ್ಹತೆ ಉಂಟು. ಅರ್ಹತೆ ಇದ್ರೆ ನಾವು ನೋಡ್ಬೋದು ಭಗವಂತನ ಫೇಸ್ ಟು ಫೇಸ್. ಬ್ರಹ್ಮನು ಕಂಡ ಭಗವಂತನ ರೂಪವು ಬ್ರಹ್ಮನ ಸೃಷ್ಟಿಗೂ ಮೊದಲೇ ಇತ್ತು. ನೋಡಿ, ಬ್ರಹ್ಮನ ಸೃಷ್ಟಿಗಿಂತ ಮೊದಲೇ ಇತ್ತು ಭಗವಂತನ ರೂಪ. ಐಕ ಸೃಷ್ಟಿಯ ಎಲ್ಲಾ ಮೂಲ ದ್ರವ್ಯಗಳು ಹಾಗೂ ಐಕ ಸೃಷ್ಟಿಯ
ನಿಯೋಗಿಗಳು ಎಲ್ಲವೂ ಭಗವಂತನ ಶಕ್ತಿಯ ವಿಸ್ತರಣೆಗಳೇ ಆಗಿವೆ. ಅಂದ್ರೆ ಪ್ಲೀನರಿ ಪೋಷನ್, ಇದು ಪೋಷನ್, ಪ್ಲೀನರಿ ಪೋಷನ್ ಇದೆಲ್ಲ ವಿಸ್ತರಣೆಗಳು. ಭಗವಂತನ ಶಕ್ತಿಯ ಪ್ರದರ್ಶನವು ಮುಗಿದ ಬಳಿಕ ಉಳಿಯುವುದು ಅದೇ ದೇವೋತ್ತಮ ಪುರುಷನ. ಎಲ್ಲ ಫುಲ್ ಡಿವಾಸ್ಟೇಷನ್ ಆಗುವ ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಆಗಿರುವಂತದ್ದು ಕೃಷ್ಣ ಮಾತ್ರ ಒಬ್ಬನೇ. ಆದ್ದರಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಈ ಎಲ್ಲ ಸಂದರ್ಭಗಳಲ್ಲೂ ಭಗವದ್ ರೂಪ ಇದ್ದೇ ಇರುತ್ತದೆ. ವಾಸುದೇವೋ ವ ಇದಂ ಅಗ್ರ ಆಸೀನ್ ನ ಬ್ರಾಹ್ಮಣ ಚ ಶಂಕರೋ ಏಕೋ ನಾರಾಯಣ ಆಸೀನ್ ನ ಬ್ರಹ್ಮ ನೇಶಾನ ಇತ್ಯಾದಿ ಮಾತುಗಳಲ್ಲಿ ವೇದ ಮಂತ್ರಗಳು ಇದನ್ನು ದೃಢಪಡಿಸಿವೆ. ಸೃಷ್ಟಿಗೆ ಪೂರ್ವದಲ್ಲಿ ವಾಸುದೇವ ಹೊರತು ಬೇರೆ ಯಾರು ಇರಲಿಲ್ಲ. ಇದು ಶಂಕರಾಚಾರ್ಯರು ಶಂಕರಾಚಾರ್ಯ ಸ್ಟೇಟ್ಮೆಂಟ್ ಅನ್ನು ಪ್ರಭುಪಾದ್ 10.8 ಶ್ಲೋಕದಲ್ಲಿ ಅಹಂ ಏವಸ್ಯ ಪ್ರಭು ಮತ್ತ ಏವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಾಭಾವ ಸಮನ್ವಿತ ಆ ಶ್ಲೋಕದಲ್ಲಿ ಹೇಳಿದ್ದಾರೆ ಪ್ರಭುಪಾದ್. ಆ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ್ ಇದನ್ನೇ ಸೇಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಸೃಷ್ಟಿಗೆ ಪೂರ್ವದಲ್ಲಿ ವಾಸುದೇವ ಹೊರತು ಬೇರೆ ಯಾರು ಇರಲಿಲ್ಲ. ಬ್ರಹ್ಮನಾಗ್ಲಿ ಶಂಕರನಾಗ್ಲಿ ಇರಲಿಲ್ಲ. ನಾರಾಯಣ ಮಾತ್ರ ಇದ್ದನು. ಬ್ರಹ್ಮ ಅಥವಾ ಈಶಾನ ಇವರು ಯಾರು ಇರಲಿಲ್ಲ. ನಾರಾಯಣ ಅಥವಾ ದೇವೋತ್ತಮ ಪುರುಷನು ಸಕಲ ಸೃಷ್ಟಿಗೆ ಮತ್ತಿದ್ದನು. ಆದರೆ ಇಡೀ ಸೃಷ್ಟಿಯು ಅವ್ಯಕ್ತದ ಉತ್ಪನ್ನ ಎಂದು ಶ್ರೀಪಾದ ಶಂಕರಾಚಾರ್ಯರು ತಮ್ಮ ಭಗವದ್ ವ್ಯಾಖ್ಯಾನದಲ್ಲಿ ತಿಳಿ ನೋಡಿ. ಪ್ರಭುಪಾದ್ ಭಗವದ್ಗೀತೆಯ 10.8 ಅಹಂ ಸರ್ವಸ್ಯ ಪ್ರಭು ಆ ಶ್ಲೋಕದಲ್ಲಿ ಸೇಮ್ ಇದನ್ನೇ ಪ್ರಭುಪಾದಲ್ಲಿ ಹೇಳಿದ್ದಾರೆ. ಶಂಕರಾಚಾರ್ಯರ ಕಮೆಂಟ್. ಯಾರಿಲ್ಲ ಶಂಕರಾಚಾರ್ಯ ಹೇಳುವಂತದ್ದು ಸೃಷ್ಟಿಯ ಮೊದಲು ಯಾರಿಲ್ಲ, ವಾಸುದೇವ ಮಾತ್ರ ಇದ್ದದ್ದು, ಕೃಷ್ಣ ಮಾತ್ರ ಸೃಷ್ಟಿಪಡಿಸಿದ್ದಾರೆ. ಆದ್ದರಿಂದ ಸೃಷ್ಟಿಕರ್ತ ಮತ್ತು ಸೃಷ್ಟಿ ಇವೆರಡರ ನಡುವೆ ಉಭಯರು ಒಂದೇ ಗುಣದವರಾಗಿದ್ದು ವ್ಯತ್ಯಾಸವಿದೆ. ಗುಣ ಒಂದೇ, ಆದ್ರೆ ವ್ಯತ್ಯಾಸ ಉಂಟು. ಎಂತ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಉಂಟು, ಕ್ವಾಲಿಟಿ ಸೇಮ್. ಈ ಮಾತಿನ ಮತ್ತೊಂದು ಲಕ್ಷಣವೆಂದರೆ ಭಗವಾನ್ ಅಥವಾ ದೇವೋತ್ತಮ ಪುರುಷನೇ ಪರಮ ಸತ್ಯವಾಗಿದೆ. ಸುಪ್ರೀಂ ಪರ್ಸನ್ ಅಂದ್ರೆ ಅಬ್ಸಲ್ಯೂಟ್ ಟ್ರುತ್ ಯಾರು? ಕೃಷ್ಣ. ದೇವೋತ್ತಮ ಪುರುಷ ಮತ್ತು ಅವನ ಸಾಮ್ರಾಜ್ಯವನ್ನು ಈಗಾಗಲೇ ವಿವರಿಸಲಾಗಿದೆ. ನಿರಾಕಾರವಾದಿಗಳು ಭಾವಿಸಿರುವಂತೆ ಭಗವಂತನ ಸಾಮ್ರಾಜ್ಯ ಶೂನ್ಯವಾಗಿಲ್ಲ. ನಿರಾಕಾರವಾದಿಗಳು ಅಂತ ಹೇಳುವಂತದ್ದು ಶೂನ್ಯ ಶೂನ್ಯ ಶೂನ್ಯ. ಈಗ ಮೆಡಿಟೇಷನ್ ಮಾಡ್ತಾರೆ, ಮೆಡಿಟೇಷನ್ ಮಾಡುವಾಗ ಹೇಳುವಂತ ಯು ಮೆಡಿಟೇಟ್ ಆನ್ ಝೀರೋ, ಶೂನ್ಯ. ಪ್ರಭುಪಾದ ಹೇಳ್ತಾರೆ ಮೆಡಿಟೇಟ್ ಆನ್ ಕೃಷ್ಣ. ಕೃಷ್ಣ ಇಸ್ ನಾಟ್ ಝೀರೋ. ಕೃಷ್ಣ ಇಸ್ ನಾಟ್ ಝೀರೋ, ಶೂನ್ಯವಲ್ಲ. ಎಲ್ಲವೂ ಶೂನ್ಯ, ಎಲ್ಲವೂ ಶೂನ್ಯವಲ್ಲ, ಕೃಷ್ಣ ಇದ್ದಾನೆ. ಹೇಗೆಂದ್ರೆ ಈ ಅಷ್ಟಾಂಗ ಯೋಗದಲ್ಲಿ ಹೇಳುವಂತದ್ದು ಯು ಸ್ಟೇರ್ ಅಟ್ ದಿ ಟಿಪ್ ಆಫ್ ದಿ ನೋಸ್ ಅಂಡ್ ಯು ಮೆಡಿಟೇಟ್ ಆನ್ ಕೃಷ್ಣ ಹೇಳುವಂತದ್ದು ಅಷ್ಟಾಂಗ ಯೋಗ. ಶೂನ್ಯವಲ್ಲ. ಚತುರ್ಭುಜ ನಿವಾಸಿಗಳಿಂದಲೂ ಐಶ್ವರ್ಯ ಸಮೃದ್ಧಿಗಳಿಂದಲೂ ಕೂಡಿದ ವೈಕುಂಠ ಲೋಕಗಳು ವೈವಿಧ್ಯಮಯವಾಗಿದೆ. ವೆರೈಟೀಸ್. ಕೃಷ್ಣ ವಾಂಟ್ಸ್ ವೆರೈಟಿ. ವೆರೈಟಿ ಇಸ್ ದ ಮದರ್ ಆಫ್ ಎಂಜಾಯ್ಮೆಂಟ್. ಪ್ರಭುಪಾದ ಹೇಳ್ತಾರೆ ದೇರ್ ಆರ್ ಅನ್ಲಿಮಿಟೆಡ್. ಪ್ರಭುಪಾದ ಹೇಳ್ತಾರೆ ಇನ್ ವೈಕುಂಠ. ಹೇಗೆಂದ್ರೆ ಈಗ ನಾವು ಭಾರತದಲ್ಲಿ 28 ಈ ರಾಜ್ಯಗಳುಂಟು, ಸ್ಟೇಟ್ಸ್. ಎಲ್ಲ ರಾಜ್ಯದಲ್ಲಿ ಒಂದೊಂದು ಚೀಫ್ ಮಿನಿಸ್ಟರ್ ಇದ್ದಾರೆ. ಅದೇ ರೀತಿ ವೈಕುಂಠ ಅಂದ್ರೆ ಅಲ್ಲಿ ಅನ್ಲಿಮಿಟೆಡ್ ಕೃಷ್ಣ ಇನ್ಕಾರ್ನೇಷನ್. ಈಗ ಪ್ರಹ್ಲಾದ್ ಮಹಾರಾಜ್ ನರಸಿಂಹನನ್ನು ಒಂದು ಪ್ಲೇಸ್ ಅಲ್ಲಿ ಇದ್ರೆ, ಮತ್ತೆ ಈ ನಾರಾಯಣನನ್ನು ಒಂದು ಪ್ಲೇಸ್, ಈಗ ಕೂರ್ಮಾವತಾರ ಒಂದು ಪ್ಲೇಸ್. ಈ ರೀತಿ ಒಂದೊಂದು ಇನ್ಕಾರ್ನೇಷನ್, ಬೇರೆ ಬೇರೆ ಅನ್ಲಿಮಿಟೆಡ್ ಇನ್ಕಾರ್ನೇಷನ್ ಉಂಟು. ಈಗ ಹನುಮಾನ್ ಕೃಷ್ಣನ ಹತ್ರ ಬರೋದಿಲ್ಲ, ಅವರು ರಾಮನ ಹತ್ರ ಹೋಗುವಂತ ಅಯೋಧ್ಯೆಗೆ, ಅಲ್ಲಿ ಅದು ಬೇರೆ ಪ್ಲೇಸ್. ಮತ್ತೆ ಇಲ್ಲ ಗೋಪಾಸ್ ಅವರು ಹೋಗೋದು ಕೃಷ್ಣ ಹತ್ರ. ಹಾಗಾಗಿ ಬೇರೆ ಬೇರೆ ಭಾವದಲ್ಲಿ. ಆದ್ರೆ ಇದೀಗ ಒಟ್ಟಾಗಿ ಹೇಳುವಂಥದ್ದು ವೈಕುಂಠ ಅಂತ. ವೈಕುಂಠದಲ್ಲಿ ಬೇರೆ ಬೇರೆ ಪಾಠ. ಆದ್ರೆ ಈ ವೈಕುಂಠದ ಒಳಗೋದ್ರೆ ಮತ್ತೆ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಅದರಲ್ಲಿ ಹೇಳುವಂಥದ್ದು ಅಂದ್ರೆ ವೆರೈಟೀಸ್ ನೋಡಿ, ವೈವಿಧ್ಯಮಯವಾಗಿವೆ. ಅಲ್ಲಿ ಮಹಾನುಭಾವ ವ್ಯಕ್ತಿಗಳಿಗೆ ಅಗತ್ಯವಾದ ವಿಮಾನಗಳು ಮತ್ತು ಇತರ ಸೌಕರ್ಯಗಳಿವೆ. ಪ್ರಭುಪಾದ ಹೇಳ್ತಾರೆ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್, ಸಪೋಸ್ ಎ ಪರ್ಸನ್ he becomes rich, he wants to purchase his own jet, he wants to purchase aeroplane. Why? Because he wants to imitate spiritual world. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಮ್ಗೆ ನಮ್ದು ಓನ್ ಏರೋಪ್ಲೇನ್ ಇರ್ತದಂತೆ. ಅದು ಫ್ಯಾಕ್ಟರಿಯಿಂದ ಮಾಡುವುದಲ್ಲ, ಜಸ್ಟ್ ಮಂತ್ರದಿಂದ ಮಾಡುವಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ ನೋಡಿ. ಅಲ್ಲಿ ಮಹಾನುಭಾವ ವ್ಯಕ್ತಿಗಳಿಗೆ ಅಗತ್ಯವಾದ ವಿಮಾನಗಳು. ಹೇಗೆಂದ್ರೆ ಚಿತ್ರಕೇತು ಕೈಲಾಸಕ್ಕೆ ಹೋಗುವಂಥದ್ದು. ಅಲ್ಲಿ ಶಿವ ಪಾರ್ವತಿಯನ್ನು ತೊಡೆಯ ಮೇಲೆ ಕೂರಿಸುವಂಥದ್ದು. ಅದು ನಾರದ ಮುನಿ ಭಾಗವತಂ ಕೇಳ್ತಾ ಇರುವಂಥದ್ದು. ಅಲ್ಲಿ ಬರುವಂತದ್ದು ವಿಮಾನದಲ್ಲಿ ನೀವು ಕಾಣ್ಬೋದು. ನೀವು ಭಗವದ್ಗೀತೆ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೇನೆ.
ಹಾಗಾಗಿ ಅಲ್ಲಿ ಎಲ್ಲರ ಹತ್ರ ಅವ್ರದೇ ಒಂದು ವಿಮಾನ ಇರ್ತದಂತೆ, ಇತರ ಸೌಕರ್ಯಗಳಿವೆ. ಆದ್ರಿಂದ ದೇವೋತ್ತಮ ಪುರುಷನು ಸೃಷ್ಟಿಗೆ ಪೂರ್ವಭಾವಿಯಾಗಿ ಇದ್ದಾನೆ ಮತ್ತು ಅವನು ತನ್ನೆಲ್ಲ ದಿವ್ಯ ವೈವಿಧ್ಯಗಳೊಂದಿಗೆ ವೈಕುಂಠ ಲೋಕದಲ್ಲಿ ಇದ್ದಾನೆ. ವೆರೈಟೀಸ್ ಅಲ್ಲಿ ಇದ್ದಾನೆ, ಬೇರೆ ಬೇರೆ ವೆರೈಟಿ. ಪ್ರಕಟಿತ ವಿಶ್ವಗಳ ನಂತರವು ಅವು ನಾಶವಾಗುವುದಿಲ್ಲವೆಂದು ಭಗವದ್ಗೀತೆಯಲ್ಲಿ ಅಂಗೀಕೃತವಾಗಿದೆ. ಭಗವದ್ಗೀತೆಯಲ್ಲಿ ಹೇಳುವಂತದ್ದು ಎಂತಂದ್ರೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಅರ್ಜುನ, ಅಂದ್ರೆ ಟಾಪ್ ಮೋಸ್ಟ್ ಬ್ರಹ್ಮಲೋಕ ಹೋದ್ರು ಕೂಡ, ಮೆಟೀರಿಯಲ್ ವರ್ಲ್ಡ್ ಟಾಪ್ ಮೋಸ್ಟ್ ವರ್ಲ್ಡ್ ಬ್ರಹ್ಮಲೋಕ, ಅಲ್ಲಿ ಹೋದ್ರು ಕೂಡ ಮತ್ತೆ ನಿನ್ಗೆ ಜನ್ಮ ಮೃತ್ಯು ಜರವೇದಿ ಉಂಟು. ಆದ್ರೆ ನನ್ನ ಧಾಮಕ್ಕೆ ಹೋದ್ರೆ ಮತ್ತೆ ನಿನ್ಗೆ ಇಲ್ಲ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಭಗವಂತ. 8th ಚಾಪ್ಟರ್ ಅಲ್ಲಿ ಉಂಟದು. ಮತ್ತೆ ನಿನ್ಗೆ ಜನ್ಮ ಮೃತ್ಯು ಜರವೇದಿ ಇಲ್ಲ. ಅವನು ತನ್ನೆಲ್ಲ ದಿವ್ಯ ವೈವಿಧ್ಯಗಳೊಂದಿಗೆ ವೈಕುಂಠ ಲೋಕಗಳಲ್ಲಿ ಇದ್ದಾನೆ. ವೈಕುಂಠ ಲೋಕಗಳು ಸನಾತನ ಸ್ವರೂಪದ್ದಾಗಿದ್ದು ಪ್ರಕಟಿತ ವಿಶ್ವಗಳ ಪ್ರಳಯದ ಅನಂತರವೂ ಅವು ನಾಶವಾಗುವುದಿಲ್ಲವೆಂದು ಭಗವದ್ಗೀತೆಯಲ್ಲಿ ಅಂಗೀಕೃತವಾಗಿದೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಭಗವಂತ. ಆ ದಿವ್ಯ ಲೋಕಗಳು ಗುಣಲಕ್ಷಣಗಳಲ್ಲಿ ಒಟ್ಟಾರೆ ಭಿನ್ನವಾಗಿದ್ದು ನಿಯಮಗಳ ನಿಯಂತ್ರಣಗಳಿಗೆ ಅಧೀನವಲ್ಲ. ನೋಡಿ, ವೈಕುಂಠ ಲೋಕಕ್ಕೆ ಸೃಷ್ಟಿ ಸ್ಥಿತಿ ಲಯ ಅದು ನಿಯಮವೇ ಇಲ್ಲ. ಮೆಟೀರಿಯಲ್ ವರ್ಲ್ಡ್ಗೆ ಮಾತ್ರ. ಈ ಬ್ರಹ್ಮಲೋಕಕ್ಕೆ ಉಂಟು, ಸ್ವರ್ಗಲೋಕಕ್ಕೆ ಉಂಟು, ಮಹರ್ಲೋಕಕ್ಕೆ ತಪಲೋಕ, ಜನಲೋಕ, ನಮ್ಮ ಈ ಭೂಲೋಕ, ಭೂವರ್ಲೋಕ, ಇಲ್ಲೆಲ್ಲ ಉಂಟು ಅದು ರೂಲ್ಸ್ ರೆಗ್ಯುಲೇಷನ್ಸ್. ಆದ್ರೆ ವೈಕುಂಠಕ್ಕೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ, ಯಾಕಂದ್ರೆ ಕೃಷ್ಣ ನದಿಯಲ್ಲಿ ಉಂಟದು. ಮಹಾರಾಜ ಅಸ್ತಿತ್ವ ಹೇಗೆ ಒಂದು ರಾಜ್ಯದ ಅಸ್ತಿತ್ವವನ್ನು ಸೂಚಿಸುವುದು, ಹಾಗೆ ದೇವೋತ್ತಮ ಪುರುಷನ ಅಸ್ತಿತ್ವ ವೈಕುಂಠ ಲೋಕಗಳ ಅಸ್ತಿತ್ವವನ್ನು ಸೂಚಿಸುತ್ತದೆ. ಶ್ರೀಮದ್ ಭಾಗವತ ಮತ್ತು ಇತರ ಅಪೌರುಷ ಧರ್ಮಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ದೇವೋತ್ತಮ ಪುರುಷನ ಅಸ್ತಿತ್ವವನ್ನು ಪ್ರಸ್ತಾಪಿಸಲಾಗಿದೆ. ಒಂದು ನಿಮಿಷ. ಪ್ರಸ್ತಾಪಿಸಲಾಗಿದೆ. ಉದಾಹರಣೆಗೆ ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದ 8ನೇ ಅಧ್ಯಾಯ 10ನೇ ಶ್ಲೋಕ ಪರೀಕ್ಷಿತ್ ಮಹಾರಾಜನು ಕೇಳುತ್ತಾನೆ. ಸ ಚಾಪಿ ಯತ್ರ ಪುರುಷೋ ವಿಶ್ವಸ್ಥಿತಿ ಉಭವ ಆಪಯ ಮುಕ್ತಾತ್ಮ ಮಾಯಾಂ ಮಾಯೇಶ ಸೇತೆ ಸರ್ವ ಗುಹಾಶಯ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಮಾಯಾಶಕ್ತಿಯ ಪ್ರಭಾವದಿಂದ ಸರ್ವಾರ್ಥ ಮುಕ್ತನಾದ ಮತ್ತು ಅದರ ನಿಯಂತ್ರಕನಾದ ದೇವೋತ್ತಮ ಪುರುಷನು ಎಲ್ಲರ ಹೃದಯಗಳಲ್ಲಿ ಹೇಗಿರುತ್ತಾನೆ. ವಿದುರನ ಪ್ರಶ್ನೆಗೆ ಇಂಥದೇ ಆಗಿದೆ. ವಿದುರ ಪ್ರಶ್ನೆಗಳು ಅಂತದ್ದು. ಅದಕ್ಕೆ ನೆಕ್ಸ್ಟ್ ಶ್ಲೋಕ. ತತ್ವಾನಾಂ ಭಗವಾನ್ ತೇಷಾಂ ಕಥಿದ ಪ್ರತಿ ಸಂಕ್ರಮ ತತ್ರೇ ಮಾಂ ಕ ಉಪಾಶಿರನ್ ಕ ಉ ಸ್ವೀತ್ ಅನುಸೇರತೆ. ಶ್ರೀಧರ, ಇದು ಭಾಗವತಂ 3rd Canto 7th chapter 37 ಶ್ಲೋಕ. ಶ್ರೀಧರ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ ಇದನ್ನು ಹೀಗೆ ವಿವರಿಸ್ತಾರೆ. ಸೃಷ್ಟಿಯ ಪ್ರಳಯದಲ್ಲಿ ಯಾರು ಶೇಷಶಾಹಿಯಾದ ಭಗವಂತನ ಸೇವೆ ಮಾಡುತ್ತಾರೋ ಇತ್ಯಾದಿ. ಅಂದರೆ ಇದರ ಅರ್ಥ ದಿವ್ಯ ಪ್ರಭು ತನ್ನ ಸಕಲ ನಾಮ ಖ್ಯಾತಿ ಗುಣ ಮತ್ತು ಪರಿಕರಗಳೊಂದಿಗೆ ಶಾಶ್ವತವಾಗಿ ಇರುತ್ತಾನೆ. ಇದೇ ದೃಢೀಕರಣವು ಧ್ರುವ ಚರಿತ್ರೆಯ ಸಂಬಂಧದಲ್ಲಿ ಸ್ಕಾಂದ ಪುರಾಣದ ಕಾಶಿಕಾಂಡದಲ್ಲೂ ಇದೆ. ಅಲ್ಲಿ ಹೀಗೆ ಹೇಳಲಾಗಿದೆ. ಅಂದ್ರೆ ಶೇಷಯಾನ ಅಂದ್ರೆ ಈ ಕೃಷ್ಣನ ಎಕ್ಸ್ಪಾನ್ಷನ್, ಫಸ್ಟ್ ಎಕ್ಸ್ಪಾನ್ಷನ್ ಬಲರಾಮ ಶೇಷಯಾನ. ಈಗ ಹೇಗಂದ್ರೆ ಈ ಕೃಷ್ಣ ಮಥುರೆಯಲ್ಲಿ ಹುಟ್ಟುವಾಗ ಕೃಷ್ಣನ ಕೊಂಡೋಗುವ ಜವಾಬ್ದಾರಿ ತಗೊಳ್ಳುವಂತದ್ದು ಯಾರು? ಶೇಷ. ಅದಕ್ಕೆ ಒಂದು ಪ್ರಭುಪಾದ್ ಹೇಳ್ತಾರೆ, ಬಲರಾಮ್ಸ್ ಅವನ ಕೆಲಸ ಹೇಗೆ ಅಂದ್ರೆ ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ. ಇಲ್ಲಿ ಅದನ್ನ ಹೇಳುವಂತ ನೋಡಿ, ಶೇಷ ಶಾಹಿಯಾದ ಭಗವಂತನ ಸೇವೆ. ಸೃಷ್ಟಿಯ ಪ್ರಳಯದಲ್ಲಿ ಯಾರು ಶೇಷಯಾದ ಭಗವಂತನ ಸೇವೆ ಮಾಡ್ತಾರೋ ಇತ್ಯಾದಿ. ಇದರ ಅರ್ಥ ದಿವ್ಯ ಪ್ರಭು ತನ್ನ ಸಕಲ ನಾಮ ಖ್ಯಾತಿ ಮತ್ತು ಗುಣ ಶಾಶ್ವತ ಇರುತ್ತಾನೆ. ಇದೇ ದಡಿಕನು ಧ್ರುವ ಚರಿತೆ. ನೆಕ್ಸ್ಟ್ ಶ್ಲೋಕ ಧ್ರುವ ಚರಿತೆಯ ಶ್ಲೋಕ ನೋಡುವ. ಶ್ರೀಧರ ಸ್ವಾಮಿ ಇದನ್ನು ಹೇಳ್ತಿದ್ದಾರೆ. ನಾ ಶೈವಂತೆ ಅಪಿ ಯದ್ ಭಕ್ತ ಮಹತ್ಯಾಂ ಪ್ರಳಯಾಪಾದಿ ಅಥೋ ಅಚ್ಯುತೋ ಅಖಿಲ ಲೋಕೆ ಸ ಏಕ ಸರ್ವಜ್ಞೋ ಅವ್ಯಯ. ಐಕ ಪ್ರಪಂಚದ ಸಮಗ್ರ ಪ್ರಳಯ ಕಾಲದಲ್ಲೂ ದೇವೋತ್ತಮ ಪುರುಷನ ಭಕ್ತರು ನಾಶ ಹೊಂದುವುದಿಲ್ಲ. ಅಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಎಂತ ಆಗುದಿಲ್ಲ, ಅದು ಹಾಗೆ ಇರ್ತದೆ. ಎನ್ನ ಮೇಲೆ ಇನ್ನು ಸ್ವಯಂ ಭಗವಂತನ ಮಾತೇನು? ಭಗವಂತನು ಐಕ ಬದಲಾವಣೆ ಎಲ್ಲ 3 ಹಂತಗಳು ಸದಾ ಇದ್ದೇ ಇರುತ್ತಾನೆ. ಎಲ್ಲ ಟೈಮಲ್ಲಿ ಭಗವಂತ ಇರ್ತಾನೆ.
ನಿರಾಕಾರವಾದಿಗಳು ಭಗವಂತನ ನಿರಾಕಾರವಾದಿಗಳು ಭಗವಂತನ ನಿಷ್ಕ್ರಿಯನು ಎಂಬ ವಾದ ಮಂಡಿಸುತ್ತಾರೆ. ಕ್ರಿಯೆ ಇಲ್ಲದವ, ನಿಷ್ಕ್ರಿಯ. ಆದರೆ ಬ್ರಹ್ಮ ಮತ್ತು ದೇವೋತ್ತಮ ಪುರುಷನ ನಡುವಣ ಸಂವಾದದಲ್ಲಿ ಭಗವಂತನು ರೂಪ ಮತ್ತು ಗುಣಗಳನ್ನು ಹೊಂದಿರುವಂತೆ ಚಟುವಟಿಕೆಗಳನ್ನು ಹೊಂದಿದ್ದಾನೆ ಎಂದು ಹೇಳಲಾಗಿದೆ. ಅವರ ಸಂಭಾಷಣೆಯಲ್ಲಿ ರೂಪ ಇದ್ದಾಗೆ ಉಂಟು, ಹೇಗೆ ನಿಷ್ಕ್ರಿಯ ಆಗ್ತಾನೆ? ಸೃಷ್ಟಿಯ ಪಾಲನೆಯಲ್ಲಿ ಬ್ರಹ್ಮ ಮತ್ತು ಇತರ ದೇವತೆಗಳ ಕೆಲಸಗಳನ್ನು ಭಗವಂತನ ಕಾರ್ಯಗಳೆಂದೇ ಪರಿಗ್ರಹಿಸಬೇಕು. ಅಂದ್ರೆ ಎಲ್ಲವಾಗ ಒಂದು ಭಗವಂತನಿಂದ. ದೊರೆ ಅಥವಾ ರಾಜ್ಯದ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿಯು ಸರ್ಕಾರಿ ಕಚೇರಿಗಳಿಗೆ ಕಾಣಿಸಿಕೊಳ್ಳದೆ ಇರಬಹುದು. ನೋಡಿ ಹೇಗಂದ್ರೆ, ಈಗ ಸರ್ಕಾರಿ ಕಚೇರಿಯಲ್ಲಿ ಯಾರು ಮೇನ್ ಇರ್ತಾರೆ ಅವ್ರು ಇಲ್ಲದಿರ್ಬೋದು, ಅದು ಕೆಲಸ ಆಗ್ತಾ ಇರ್ತದೆ. ಅದೇ ರೀತಿ ಭಗವಂತ ಕಾಣದಿರ್ಬೋದು, ಅದು ಕೆಲಸ ಆಗ್ತದೆ. ಭಗವಂತ ಎಂತ ಮಾಡಿದಾನೆ ಅಂದ್ರೆ, ಈ ಎಲ್ಲಾ ಜನರನ್ನು ಅಪಾಯಿಂಟ್ ಮಾಡಿದ್ದಾನೆ. ಅಪಾಯಿಂಟ್ ಇಸ್ ಒಂದು ಕೃಷ್ಣ ಇಸ್ ದ ಪ್ರೈಮ್ ಮಿನಿಸ್ಟರ್, ಆಲ್ ದೇವತಾಸ್ ಆರ್ ಚೀಫ್ ಮಿನಿಸ್ಟರ್. ಮತ್ತೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾನೆ, ಅವ್ರು ಜವಾಬ್ದಾರಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಕಾಣಿಸಿಕೊಳ್ಳದಿರಬಹುದು, ಅವನು ರಾಜವೈಭವಗಳಲ್ಲಿ ಮಗ್ನನಾಗಿರಬಹುದು. ಆದರೂ ಸಕಲವು ಅವನ ನಿರ್ದೇಶನದ ಮೇರೆಗೆ ಅವನ ಆದೇಶ ನಡೆಯುತ್ತದೆ ಎಂದು ಭಾವಿಸಬೇಕು. ಅಂದ್ರೆ ಇದರ ಅರ್ಥ ಎಂತ ಅಂದ್ರೆ, ಎಲ್ಲರನ್ನು ಅಪಾಯಿಂಟ್ ಮಾಡಿದ್ದಾನೆ, ಅವರು ಕೆಲಸ ಮಾಡ್ತಿದ್ದಾರೆ. ದೇವೋತ್ತಮ ಪುರುಷನು ಎಂದಿಗೂ ರೂಪರಹಿತನಲ್ಲ, ರೂಪ ಉಂಟು ಅವನಿಗೆ. ಐಕ ಪ್ರಪಂಚದಲ್ಲಿ ಅವನು ಅಲ್ಪಜ್ಞಾನಿ ವರ್ಗದ ಜನರಿಗೆ ತನ್ನ ರೂಪದಲ್ಲಿ ಗೋಚರನಾಗಿರಬಹುದು. ನೋಡಿ, ಅಲ್ಪಜ್ಞಾನಿಗಳಿಗೆ ಕೃಷ್ಣ ಕಾಣುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದೆ, 7th ಚಾಪ್ಟರ್ ಅಲ್ಲಿ 25th ಶ್ಲೋಕ 24th ಶ್ಲೋಕದಲ್ಲಿ ಉಂಟು. ಅಲ್ಪಜ್ಞಾನಿಗಳಿಗೆ ಕೃಷ್ಣ ಕಾಣುವುದಿಲ್ಲ. ಮೂಢರಿಗೆ ನಾನು ಎಂದೂ ಕಾಣುವುದಿಲ್ಲ. ಆದ್ದರಿಂದ ಕೆಲವೊಮ್ಮೆ ಅವನನ್ನು ನಿರಾಕರನೆಂದು ಹೇಳಬಹುದು ಅಲ್ಪಜ್ಞಾನಿಗಳು. ಆದರೆ ವಾಸ್ತವವಾಗಿ ಭಗವಂತನು ವೈಕುಂಠ ಲೋಕಗಳಲ್ಲಿ ಹಾಗೂ ಬ್ರಹ್ಮಾಂಡದ ಇತರ ಲೋಕಗಳಲ್ಲಿ ವಿವಿಧ ಅವತಾರಗಳಲ್ಲಿ ತನ್ನ ಶಾಶ್ವತ ರೂಪದಲ್ಲಿ ಇದ್ದಾನೆ. ಹೇಗೆಂದ್ರೆ, ಈಗ ನಾವು ಈ ಭೂಲೋಕದಲ್ಲಿ ಇದ್ದೇವೆ. ಭೂಲೋಕದ ಮೇಲೆ ಭೂರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪಲೋಕ, ಮಹರ್ಲೋಕ, ಬ್ರಹ್ಮಲೋಕ, ಅದರ ಮೇಲೆ ದೇವಿಧಾಮ, ಅದರ ಮೇಲೆ ಮಹೇಶಧಾಮದ ಮೇಲೆ ಅಂದ್ರೆ ಈ ಬ್ರಹ್ಮಜ್ಯೋತಿ ಅಂದ್ರೆ ಭಗವಂತನ ದೇಹದಿಂದ ಬರೋ ಕಿರಣ. ಹಾಗಾಗಿ ಈ ಮಹೇಶಧಾಮ ಅರ್ಧ ಬ್ರಹ್ಮಜ್ಯೋತಿಯಲ್ಲಿ ಉಂಟು ಶಿವ, ಅರ್ಧ ಇಲ್ಲಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಉಂಟು. ಮತ್ತೆ ಮೇಲೆ ಬರುವ ವೈಕುಂಠದಲ್ಲಿ ವೆರೈಟೀಸ್ ಉಂಟು ವೈಕುಂಠದಲ್ಲಿ. ಅದರ ಮೇಲೆ ಇರುವಂತ ಅಯೋಧ್ಯೆ, ಅದರ ಮೇಲೆ ಇರುವಂತ ಗೋಲೋಕ. ಇದು ನೀವು ಗೋಲೋಕ ಚಾರ್ಟ್ ಅಲ್ಲಿ ಕಾಣಬಹುದು. ಇದೆಲ್ಲ ಡೀಟೇಲ್ಸ್ ಉಂಟು. ವಾಸ್ತವವಾಗಿ ಭಗವಂತನು ವೈಕುಂಠ ಲೋಕಗಳು ಹಾಗೂ ಬ್ರಹ್ಮಾಂಡದ ಇತರ ಲೋಕಗಳು ವಿವಿಧ ಅವತಾರಗಳು ತನ್ನ ಶಾಶ್ವತ ರೂಪದಲ್ಲಿ ಇದ್ದಾನೆ. ಈ ಸಂಬಂಧದಲ್ಲಿ ಸೂರ್ಯನ ಉದಾಹರಣೆಯು ಬಲು ಸಮರ್ಪಕವಾದದ್ದು. ಸನ್ನಿದು ಎಕ್ಸಾಂಪಲ್. ರಾತ್ರಿ ಕಾಲದಲ್ಲಿ ಕತ್ತಲೆಯಲ್ಲಿರುವ ಜನರು ಕಣ್ಣುಗಳಿಗೆ ಸೂರ್ಯ ಕಾಣದಿರಬಹುದು. ಈಗ ನಮಗೆ ರಾತ್ರಿ ನಮಗೆ ಸೂರ್ಯ ಕಾಣುದಿಲ್ಲ, ಇದರ ಅರ್ಥ ಅಂತ ಸೂರ್ಯ ಇಲ್ಲವಾ? ಸೂರ್ಯ ಬೇರೆ ಕಡೆ ಇದ್ದಾನೆ, ಇಲ್ಲಿ ಕಾಣುದಿಲ್ಲ ಅಷ್ಟೇ. ಹೇಗೆಂದ್ರೆ ನಮ್ಗೆ ಇಲ್ಲಿ ಕಾಣ್ತದೆ, ಅಮೆರಿಕದಲ್ಲಿ ಕಾಣುವುದಿಲ್ಲ. ಅದರ ಅರ್ಥ ಸೂರ್ಯ ಇಲ್ವಾ? ಸೂರ್ಯ ಇದ್ದಾನೆ. ಇದು ಒಳ್ಳೆ ಎಕ್ಸಾಂಪಲ್, ಕ್ರೂಡ್ ಎಕ್ಸಾಂಪಲ್. ದಿಸ್ ಇಸ್ ಅ ಕ್ರೂಡ್ ಎಕ್ಸಾಂಪಲ್. ಈ ಸಂಬಂಧದಲ್ಲಿ ಸೂರ್ಯನ ಉದಾಹರಣೆ ಬಲು ಸಮರ್ಪಕವಾದದ್ದು. ರಾತ್ರಿ ಕಾಲದಲ್ಲಿ ಕತ್ತಲೆಯಲ್ಲಿರುವ ಜನರು ಕಣ್ಣಿಗೆ ಸೂರ್ಯ ಕಾಣದಿರಬಹುದು, ಆದ್ರೆ ಸೂರ್ಯ ಉದಯಿಸಿದಲ್ಲೆಲ್ಲ ಗೋಚರಿಸ್ತಾನೆ. ಭೂಮಿಯ ಒಂದು ನಿರ್ದಿಷ್ಟ ಭಾಗ ನಿವಾಸಿಗಳ ಕಣ್ಣಿಗೆ ಸೂರ್ಯನು ಅಗೋಚರನೆಂದು ಮಾತ್ರ ಸೂರ್ಯನಿಗೆ ಆಕಾರವಿಲ್ಲ ಎಂದು ಅರ್ಥವಲ್ಲ. ಸೂರ್ಯನ ಕೂಡ ಆಕಾರ ಉಂಟು. ಬೃಹದಾರಣಿಕ ಉಪನಿಷತ್ಗಳಲ್ಲಿ 1.4.1 ಆತ್ಮವೇದಂ ಅಗ್ರ ಆಸೀತ್ ಪುರುಷ ವಿಧ ಎಂಬ ಮಂತ್ರವಿದೆ. ಈ ಮಂತ್ರವು ಪುರುಷ ಅವತಾರಕ್ಕೂ ಪೂರ್ವದಲ್ಲಿ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ಸೂಚಿಸುತ್ತದೆ. ಪುರುಷ ಅವತಾರ ಅಂದ್ರೆ 3 ಪುರುಷ ಅವತಾರ. ಯಾರೆಲ್ಲ? ಕಾರಣೋದಕ ವಿಷ್ಣು, ಗರ್ಭೋದಕ ವಿಷ್ಣು, ಕ್ಷೀರೋದಕ ವಿಷ್ಣು. ಅದಕ್ಕಿಂತ ಮುಂಚೆ ಇತ್ತಂತೆ. ಭಗವದ್ಗೀತೆಯಲ್ಲಿ 15.18 ಆ ಶ್ಲೋಕದಲ್ಲಿ ಎಂತ ಹೇಳುವಂತದ್ದು? ಕೃಷ್ಣ ದೇವೋತ್ತಮ ಪರಮಪುರುಷ, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಎಟ್. ಪ್ರಭುಪಾದ್ 1968 ಅಲ್ಲಿ ದೀಕ್ಷೆ ಕೊಡುವಾಗ
ಪ್ರಭುಪಾದ ಕೇಳಿದ ಪ್ರಶ್ನೆ ಅಂತ ಒಂದೇ ಪ್ರಶ್ನೆ, ಕೃಷ್ಣ ಯಾರಂತ ಕೇಳಿದ್ರು. ಅವ್ರು ಹೇಳಿದ್ರು ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಹೆಡ್. ಅವರಿಗೆಲ್ಲ ದೀಕ್ಷೆ ಕೊಟ್ಟು. ಇದು ಆಕ್ಚುಲಿ ಮೈನ್ ಪಾಯಿಂಟ್, ತುಂಬಾ ಮೈನ್ ಪಾಯಿಂಟ್. ಕೃಷ್ಣನ ದೇವೋತ್ತಮ ಪರಮಪುರುಷ ಅಂತ ನಾವು ಗಣನೆ ತೆಗೆದುಕೊಳ್ಳುವಂಥದ್ದು ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏಕೆಂದ್ರೆ ಅವನು ಪರಮ ಪುರುಷನು, ಪುರುಷ ಅಕ್ಷರ ಮತ್ತು ಪುರುಷ ಅಕ್ಷರ. ನೋಡಿ ಅಲ್ಲಿ ಕ್ಷರ ಮತ್ತೆ ಅಕ್ಷರ. ಕ್ಷರ ಅಂದ್ರೆ ಪತನಗೊಳ್ಳುವವ, ಅಕ್ಷರ ಅಂದ್ರೆ ಪತನಗೊಳ್ಳದವ. ಈ 1/4 ಪಾರ್ಟ್ ಅಂದ್ರೆ ಕಾಲು ಭಾಗ ಭೌತಿಕ ಲೋಕ, ಅಲ್ಲಿ ಎಲ್ಲರೂ ಪತನಗೊಳ್ತಾರೆ. ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಲೋಕ, 3/4 ಅಲ್ಲಿ ಪತನಗೊಳ್ಳುವುದಿಲ್ಲ. ಆದ್ರೆ ಕೃಷ್ಣ ಕ್ಷರ ಮತ್ತೆ ಅಕ್ಷರರಿಗೆ ಅತೀತ. ಆ ಶ್ಲೋಕದಲ್ಲಿ ನೋಡಿ, ಎರಡು ಅತೀತನು. ಅಕ್ಷರ ಪುರುಷ ಅಥವಾ ಮಹಾವಿಷ್ಣು ಪ್ರಕೃತಿ ಅಥವಾ ಐಕ ಪ್ರಕೃತಿಯತ್ತ ಸೃಷ್ಟಿ ಬೀರುತ್ತಾನೆ. ಎಸ್, ಸಾರಿ ಎಂತ ಆಯ್ತಪ್ಪ ವಿಡಿಯೋ, ಸಾರಿ ವಿಡಿಯೋ ಒಮ್ಮೆ ಹೋಯ್ತು, ಸಾರಿ. ಎಂತ ಮಾಡ್ತಾನೆ? ಅಕ್ಷರ ಪುರುಷ ಅಥವಾ ಮಹಾವಿಷ್ಣು ಪ್ರಕೃತಿ ಅಥವಾ ಐಕ ಸೃಷ್ಟಿಯತ್ತ ದೃಷ್ಟಿ ಬೀರುತ್ತಾನೆ. ಮಹಾವಿಷ್ಣು ಕಾರಣೋದಕ ವಿಷ್ಣು ಅವೆಂತ ಮಾಡುವಂಥದ್ದು? ಈ ಮಹಾತತ್ವದ ಮೇಲೆ ಗ್ಲಾನ್ಸ್ ಮಾಡುವಂಥದ್ದು, ಟೋಟಲ್ ಡಾರ್ಕ್ನೆಸ್, ಮತ್ತೆ ಅಲ್ಲಿ ಸೃಷ್ಟಿ ಆಗುವಂಥದ್ದು. ಆದರೆ ಪುರುಷೋತ್ತಮನು ಅದಕ್ಕಿಂತ ಮೊದಲೇ ಇದ್ದಾನೆ. ಏಕೆಂದ್ರೆ ಕೃಷ್ಣನಿಂದ ಬಲರಾಮನಿಂದ ಸಂಕರ್ಷಣ, ಅಲ್ಲಿ ಸಂಕರ್ಷಣದಿಂದ ಬರುವಂಥದ್ದು ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ. ಮತ್ತೆ ಬರುವಂಥದ್ದು ಸಂಕರ್ಷಣೆಯಿಂದ ನಾರಾಯಣ ಚತುರ್ಭುಜ, ನಾರಾಯಣದಿಂದ ಬರುವಂಥದ್ದು ಎರಡನೇ ಸಂಕರ್ಷಣ ಬರುವಂಥದ್ದು ಫಸ್ಟ್ ಗೆ ಮಹಾವಿಷ್ಣು ಕಾರಣೋದಕ ವಿಷ್ಣು. ಅದನ್ನ ಇಲ್ಲಿ ಹೇಳುವಂತ ನೋಡಿ. ಅಕ್ಷರ ಪುರುಷ ಅಥವಾ ಮಹಾವಿಷ್ಣುವಿನ ಪ್ರಕೃತಿ ಅಥವಾ ಐಹಿಕ ಪ್ರಕೃತಿ ಅಂತ ದೃಷ್ಟಿ ಬರುತ್ತೆ. ಮತ್ತೆ ಅವ ಈ ಮಹಾತತ್ವದ ಮೇಲೆ ಗ್ಲಾನ್ಸ್ ಮಾಡುವಂಥದ್ದು, ಆಗ ಸೃಷ್ಟಿ ಆಗುವಂಥದ್ದು. ಆದರೆ ಪುರುಷೋತ್ತಮನು ಅದಕ್ಕಿಂತ ಮೊದಲೇ ಇದ್ದಾನೆ. ನೋಡಿ, ಪುರುಷೋತ್ತಮ ಅದಕ್ಕಿಂತ ಮೊದಲಿದ್ದಾನೆ. ಆದ್ರಿಂದ ಭಗವಾನ್ ಶ್ರೀಕೃಷ್ಣ ಪುರುಷೋತ್ತಮನೆಂಬ ಭಗವದ್ಗೀತೆಯ ಹೇಳಿಕೆಯನ್ನು ಬೃಹದಾರಣ್ಯಕ ಉಪನಿಷತ್ ದೃಢಪಡಿಸುತ್ತದೆ. ಹೀಗೆ ಪ್ರಭುಪಾದ ಹೇಳ್ತಾರೆ, ಇಫ್ ಯು ಸೇ ಎನಿಥಿಂಗ್, ಶಾಸ್ತ್ರ ಶುಡ್ ಮ್ಯಾಚ್. ಗುರು ಸಾಧು ಶಾಸ್ತ್ರ ಅಲ್ಲಿ ಮ್ಯಾಚ್ ಆಗ್ಬೇಕು. ಹಾಗಾಗಿ ಪ್ರಭುಪಾದ ಎಂತ ಹೇಳಿದ್ರು ಕೂಡ ಇನ್ನೊಂದು ಉಪನಿಷತ್ತಿನಿಂದ ಅದನ್ನು ಮ್ಯಾಚ್ ಮಾಡ್ತಾರೆ. ಯಾಕಂದ್ರೆ ಉಪನಿಷತ್ತಲ್ಲಿ ಉಂಟದು. ಪ್ರಾರಂಭದಲ್ಲಿ ನಿರಾಕಾರ ಬ್ರಹ್ಮನ್ ಮಾತ್ರ ಅಸ್ತಿತ್ವದಲ್ಲಿ ಇದ್ದನೆಂದು ಕೆಲವು ವೇದಗಳಲ್ಲಿ ಹೇಳಲಾಗಿದೆ. ಆದರೆ ಈ ಶ್ಲೋಕದಲ್ಲಿ ಪ್ರಕಾರ ನಿರಾಕಾರ ಬ್ರಹ್ಮನ್ ಭಗವಂತನ ಶರೀರದ ಪ್ರಕಾಶಮಯ ಜ್ಯೋತಿಯಾಗಿದ್ದು ತಕ್ಷಣದ ಕಾರಣ ಎಂದು ಕರೆಯಬಹುದು. ನಿರಾಕಾರ ಬ್ರಹ್ಮ ಅಂದ್ರೆ ಎಂತ? ಭಗವಂತನಿಂದ ಬರುವ ಪ್ರಕಾಶ ದೇಹದಿಂದ. ಹೇಗೆ ಸೂರ್ಯನಿಂದ ಕಿರಣ ಬರ್ತದೆ, ಸೂರ್ಯ ಅಂದ್ರೆ ವಿವಸ್ವಾಮಿ ಸೂರ್ಯದೇವರು, ಅವರ ದೇಹದಿಂದ ಬರುವ ಕಿರಣಕ್ಕೆ ಸೂರ್ಯ ಕಿರಣ. ಅದೇ ರೀತಿ ಈ ಬ್ರಹ್ಮಜ್ಯೋತಿ ಅಂದ್ರೆ ಭಗವಂತನಿಂದ ಬರುವ ಕಿರಣ, ಎಫಲ್ಜೆನ್ಸ್. ಆದರೆ ಸಕಲ ಕಾರಣನು ಅಥವಾ ಅಂತಿಮ ಕಾರಣನು ದೇವೋತ್ತಮ ಪರಮಪುರುಷ ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಅಲ್ಟಿಮೇಟ್ ಕಾಸ್ ಕಾರಣ ಯಾರು? ಕೃಷ್ಣ. ಐಕ ಪ್ರಪಂಚದಲ್ಲಿ ಭಗವಂತನ ನಿರಾಕಾರ ಲಕ್ಷಣವು ಅಸ್ತಿತ್ವದಲ್ಲಿ ಇದೆ. ಏಕೆಂದ್ರೆ ಐಕ ಇಂದ್ರಿಯಗಳಿಂದಾಗಲಿ ಅಥವಾ ಐಕ ಕಣ್ಣುಗಳಿಂದಾಗಲಿ ಭಗವಂತನ ನೋಡಲಾಗದು ಅಥವಾ ಪರಿಗಣಿಸಲಾಗದು. ನಮ್ಮ ಈ ಮೆಟೀರಿಯಲ್ ಐಸ್ ಅಲ್ಲಿ ಕೃಷ್ಣನ್ ನೋಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಮೆಟೀರಿಯಲ್ ಸೆನ್ಸಸ್ ಅಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ನಮ್ಮ ಕಣ್ಣುಗಳು ಸ್ಪಿರಿಚುವಲ್ ಆಗ್ಬೇಕು, ಆಧ್ಯಾತ್ಮಿಕ ಆಗ್ಬೇಕು. ಹೇಗೆ ಅಂದ್ರೆ ಬ್ರಹ್ಮ ಸಮೇತ ಹೇಳುವಂಥದ್ದು, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣ ಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಂ ಭಜ. ಅಂದ್ರೆ ನಮ್ಮ ಕಣ್ಣುಗಳು ಯಾವಾಗ ಪ್ರೇಮದಿಂದ ಕೂಡಿರುತ್ತದೆ ಆಗ ನಮ್ಗೆ ಕೃಷ್ಣ ನೋಡ್ಲಿಕ್ಕೆ ಆಗ್ತದೆ. ಈಗ ನಮ್ಮ ಚರ್ಮ ಚಕ್ಷು ಆಕ್ಚುಲಿ ಕಣ್ಣು ಪ್ರೇಮ ಚಕ್ಷು ಆಗ್ಬೇಕು, ಆಗ ನಮ್ಮ ಕೃಷ್ಣ ನೋಡ್ಲಿಕ್ಕೆ ಆಗ್ತದೆ. ಎಸ್, ಏಕೆಂದ್ರೆ ಐಕ ಇಂದ್ರಿಯಗಳಿಂದಾಗ್ಲಿ ಅಥವಾ ಐಕ ಕಣ್ಣುಗಳಿಂದಾಗ್ಲಿ ಭಗವಂತ ನೋಡಲಾಗುವುದು ಅಥವಾ ಪರಿಗಣಿಸ. ಯಾರೊಬ್ಬರು ಪರಮಾತ್ಮನ ನೋಡಬಯಸುವ ಮೊದಲು ಅಥವಾ ಪರಿಗ್ರಹಿಸುವ ಮೊದಲು ಇಂದ್ರಿಯಗಳನ್ನು ಆಧ್ಯಾತ್ಮಿಕರಿಸಿಕೊಳ್ಳಬೇಕು. ನೋಡಿ, ಫಸ್ಟಿಗೆ ನಮ್ಮ ಇಂದ್ರಿಯಗಳು ಸ್ಪಿರಿಚುವಲ್ ಆಗ್ಬೇಕು, ಕಣ್ಣು ಪ್ರೇಮದಿಂದ ತುಂಬಿರ್ಬೇಕು. ಅದೇ ಪ್ರೇಮಾಂಜನ ಚುರಿತ ಭಕ್ತಿ, ಪ್ರೇಮಾಂಜನ ಚುರಿತ
ಭಕ್ತಿ ವಿಲೋಚನೇನ. ಪ್ರೇಮಾಂಜನಾಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ. ಸಂತ ಅಂದ್ರೆ ಈ ಶುದ್ಧ ಭಕ್ತರು. ಸದೈವ ಯಾವಾಗಲೂ ಹೃದಯೇಶು ಹೃದಯದಲ್ಲಿ ವಿಲೋಕಯಂತಿ ಯಂ ಶ್ಯಾಮ ಸುಂದರ. ಕೃಷ್ಣನ ಹೆಸರು ಶ್ಯಾಮ ಸುಂದರ, ಶ್ಯಾಮ ಸುಂದರ. ಹಾಗಾಗಿ ಪ್ರೇಮದಿಂದ ಕಣ್ಣು ಕೂಡಿದ್ರೆ ಆಗ ನಮ್ಗೆ ಕಾಣ್ತದೆ. ಅದನ್ನ ಇಲ್ಲಿ ಹೇಳುವಂಥದ್ದು. ಯಾರೊಬ್ಬರು ಪರಮ ಭಗವಂತ ನೋಡಬಯಸುವ ಮೊದಲು ಅಥವಾ ಪರಿಗಣಿಸುವ ಮೊದಲು ಇಂದ್ರಿಯಗಳನ್ನು ಆಧ್ಯಾತ್ಮಿಕರಿಸಿಕೊಳ್ಳಬೇಕು. ಆದರೆ ಭಗವಂತನು ಸದಾ ತನ್ನ ವ್ಯಕ್ತಿಗತ ಸಾಮರ್ಥ್ಯದಲ್ಲಿ ನಿರತನು ಹಾಗೂ ವೈಕುಂಠ ಲೋಕದ ನಿವಾಸಿಗಳಿಗೆ ಸಾಕ್ಷಾತ್ ಆಗಿ ಗೋಚರನಾಗಿರುವ ವ್ಯಕ್ತಿಗತ. ಕೃಷ್ಣ ನಮಗೆ ಪರ್ಸನ್, ನಾವು ಪರ್ಸನ್, ಕೃಷ್ಣ ಕೂಡ ಪರ್ಸನ್. ಆದ್ರೆ ಕೃಷ್ಣ ಸುಪ್ರೀಂ ಪರ್ಸನ್. ಹೇಗೆಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಪ್ರಭುಪಾದ ಹೇಳುವಂಥದ್ದು, ಈ ಆರ್ಯ ಸಮಾಜ ನಿಮ್ಗೆ ಗೊತ್ತಿರ್ಬೋದು. ಆರ್ಯ ಸಮಾಜೀಸ್ ಅವರು ಸ್ವಾಹ ಮಾಡ್ತಾರೆ. ಹಾಗೆ ಪ್ರಭುಪಾದ್ ಕೃಷ್ಣ ಬಲರಾಮ್ ಟೆಂಪಲ್ ಮಾಡಿದ್ರು ವೃಂದಾವನದಲ್ಲಿ. ಅದಕ್ಕಿಂತ ಮುಂಚೆ ಆರ್ಯ ಸಮಾಜಿ ಅವ್ರದೊಂದು ಆಶ್ರಮ ಇತ್ತು ಅಲ್ಲಿ. ಪ್ರಭುಪಾದ್ ಶಿಷ್ಯ ಹೇಳುವಂಥದ್ದು, ಪ್ರಭುಪಾದ್ ನಮ್ಮ ಟೆಂಪಲ್ಗೆ 5,000 ಜನ ಬರ್ತಾರೆ ಡೈಲಿ, ಆದ್ರೆ ಅವರು ಆರ್ಯ ಸಮಾಜ ಇದಕ್ಕೆ ಆಶ್ರಮಕ್ಕೆ 5 ಜನ ಮಾತ್ರ ಬರುವಂತದ್ದು. ಪ್ರಭುಪಾದ್ ಹೇಳ್ತಾರೆ, ನಾವು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಏನಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಆದ್ರೆ ಅವರು ಕೃಷ್ಣ ಗ್ರೇಟ್ ಪರ್ಸನಾಲಿಟಿ. ಹೇಗಂದ್ರೆ ಗಾಂಧೀಜಿ, ನೆಹರು ಹಾಗೆ ಒಂದು ಗ್ರೇಟ್ ಪರ್ಸನಾಲಿಟಿ. ಇದು ವ್ಯತ್ಯಾಸ ಅವರಿಗೆ ಮತ್ತೆ ನಮಗಿರೋ ವ್ಯತ್ಯಾಸ ಅದೇ. ಕೃಷ್ಣನನ್ನು ಸುಪ್ರೀಂ ಪರ್ಸನಾಲಿಟಿ ಕನ್ಸಿಡರ್ ಮಾಡುವುದಿಲ್ಲ ಅವರು. ಇಂದ್ರಗಳಕ್ಕೆ ಅವನು ಸದಾ ತನ್ನ ವ್ಯಕ್ತಿಗತ ಸಾಮರ್ಥ್ಯ ನೀಡುತ್ತಾನೆ. ಹಾಗೆ ಕೃಷ್ಣ ಪರ್ಸನ್, ಕೃಷ್ಣ ಸುಪ್ರೀಂ ಪರ್ಸನ್. ಪ್ರಭುಪಾದ ಹೇಳುವಂಥದ್ದು ಖಾಲಿ ಪರ್ಸನ್ ಅಲ್ಲ, ಸುಪ್ರೀಂ ಪರ್ಸನ್. ನಾವು ಪರ್ಸನ್, ಕೃಷ್ಣ ಸುಪ್ರೀಂ ಪರ್ಸನ್, ಗೋಚರನಾಗಿರು. ಆದ್ರಿಂದ ಹೇಗೆ ರಾಜ್ಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ಸರ್ಕಾರಿ ನಿವಾಸದಲ್ಲಿ ವ್ಯಕ್ತಿ ಗೋಚರನಾಗಿದ್ದು ಸರ್ಕಾರಿ ಕಚೇರಿಗಳಲ್ಲಿ ನಿರಾಕಾರನಾಗಿರುವನು, ಹಾಗೆ ಭಗವಂತನು ಐಕವಾಗಿ ನಿರಾಕಾರ. ಐಕದಲ್ಲಿ ನಿರಾಕಾರ, ಮೆಟೀರಿಯಲ್ ನಮ್ಗೆ ಕಾಣುವುದಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ, ದಿಸ್ ಟೆಂಪಲ್ ಇಟ್ ಸೆಲ್ಫ್ ಇಸ್ ವೈಕುಂಠ. ಈಗ ಪ್ರಭುಪಾದಿಗೆ ಅಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ದೀಸ್ ಆಲ್ 108 ಟೆಂಪಲ್ಸ್, ದೀಸ್ ಆರ್ ವೈಕುಂಠ. ಹೇಗೆ ಪ್ರಭುಪಾದ ಹೇಳ್ತಾರೆ? ಯಾಕೆಂದ್ರೆ ಪ್ರಭುಪಾದಿಗೆ ವೈಕುಂಠದ ವಿಷನ್ ಉಂಟು, ನಮ್ಗೆ ಇಲ್ಲ. ಹಾಗೆ ಈಗ ಈ ಮೆಟೀರಿಯಲ್ ಒಳ್ಳೆ ನಮ್ಗೆ ಈಗ ನಿರಾಕಾರ ಕಾಣುವುದಿಲ್ಲ. ಆದ್ರೆ ನಮ್ಮ ಕಣ್ಣು ಯಾವಾಗ ಸ್ಪಿರಿಚುವಲ್ ಆಗ್ತದೆ ಆಗ ನಮ್ಗೆ ಕಾಣ್ತದೆ. ಅಂತೆ ತನ್ನ ಧಾಮದಲ್ಲಿ ಭಗವಂತ ನಿರಾಕರನಲ್ಲ. ಭಾಗವತದ ಆರಂಭದಲ್ಲಿ ಹೇಳಿರುವಂತೆ ನಿರಸ್ತ ಕುವಕಂ. ಆದ್ದರಿಂದ ಅಪೌರುಷ ಧರ್ಮಗಂತಲ್ಲಿ ಹೇಳಿರುವಂತೆ ಭಗವಂತ ನಿರಾಕಾರ ಹಾಗೂ ಸಾಕಾರ 2 ಲಕ್ಷಣಗಳು ಅಂಗೀಕಾರ ಹರ್ರ. ಎರಡು ಕೂಡ ಸಾಕಾರ ಮತ್ತೆ ನಿರಾಕಾರ. ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್, ಟೋಟಲ್ ಇನ್ಕನ್ಸೀವೇಬಲ್. ಹೇಗೆಂದ್ರೆ ಈಶೋಪನಿಷದಲ್ಲಿ 5th ಶ್ಲೋಕದಲ್ಲಿ ಹೇಳುವಂಥದ್ದು ತದ್ ಏಜತಿ ತದ್ ನೀಜತಿ ತದ್ ದೂರೆ ತದ್ ವಂತಿಕೆ ತದ್ ಅಂತರಸ್ಯ ಬಾಹ್ಯಸ್ಯ ತದ್ದು ಸರ್ವಸ್ಯ ಬಾಹ್ಯತ. ಅಂದ್ರೆ ಕೃಷ್ಣ ದೂರದಲ್ಲಿದ್ದಾನೆ, ಹತ್ತಿರದಲ್ಲಿದ್ದಾನೆ. ಕೃಷ್ಣ ನಡೆಯುತ್ತಾನೆ, ನಡೆಯುವುದಿಲ್ಲ. ಇದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತಾರೆ. ಭಗವಂತನು ಆರಾಮದಲ್ಲಿ ಹೇಳೋಕೆ ನಿರಾಸಗುವ. ಆದ್ರಿಂದ ಅಪುರುಷ ಧರ್ಮ ಅಂತ ಹೇಳುವಂತೆ ಭಗವಂತ ನಿರಾಕಾರ ಹಾಗೂ ಸಾಕಾರ 2 ಲಕ್ಷಣ ಅಂಗೀಕಾರ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಭಗವದ್ಗೀತೆ 14.27 ಅಲ್ಲಿ ಅಂತ ಹೇಳುವಂತದ್ದು ಆ ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಯೋತಿ, ಅದಕ್ಕೆ ನಾನೇ ಕಾರಣ ಕೃಷ್ಣ ಹೇಳುವಂತದ್ದು ಎಂಬ ಭಗವದ್ಗೀತಾ ಶ್ಲೋಕದಲ್ಲಿ ಸಂಬಂಧದಲ್ಲಿ ದೇವೋತ್ತಮ ಪುರುಷನನ್ನು ಪ್ರಧಾನವಾಗಿ ವಿವರಿಸಲಾಗಿದೆ. ಆದ್ರಿಂದ ಎಲ್ಲಾ ರೀತಿಯಲ್ಲೂ ದೇವೋತ್ತಮ ಪುರುಷನ ಸಾಕ್ಷಾತ್ಕಾರವು ಆಧ್ಯಾತ್ಮಿಕ ಜ್ಞಾನದ ರಹಸ್ಯಮಯ ಭಾಗವಾಗಿದೆ. ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಗುಹ್ಯತಮ, ಗುಹ್ಯತರ, ಗುಹ್ಯತಮ. ಗುಹ್ಯ ಅಂದ್ರೆ ಐ ಆಮ್ ನಾಟ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್ ಅಂದ್ರೆ ಜ್ಞಾನಿ. ಗುಹ್ಯತರ ಅಂದ್ರೆ ಯೋಗಿ, ಪರಮಾತ್ಮ ಸಾಕ್ಷಾತ್. ಬ್ರಹ್ಮ, ಆತ್ಮ ಮತ್ತೆ ಪರಮಾತ್ಮ ಎರಡು ಕೂಡ ಕನೆಕ್ಟ್ ಮಾಡ್ತಾನೆ, ಅದು ಗುಹ್ಯತರ. ಗುಹ್ಯತಮ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಅಂದ್ರೆ ಅಲ್ಲಿ ಈ 5 ರಸ, ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಈ ರಸದಲ್ಲಿ ಸೇವೆ ಮಾಡ್ತಾನೆ. ಹಾಗೆ ಗುಹ್ಯತಮ ಜ್ಞಾನ. ಆದ್ರಿಂದ ಎಲ್ಲಾ ರೀತಿಯಲ್ಲೂ ದೇವೋತ್ತಮ ಪುರುಷನ ಸಾಕ್ಷಾತ್ ಆಧ್ಯಾತ್ಮಿಕ ಜ್ಞಾನದ ರಹಸ್ಯವಾದ ಭಾಗ. ಇದು ಗುಹ್ಯತಮ ಜ್ಞಾನ ರಹಸ್ಯವಾದ ಭಾಗ. ನಿರಾಕಾರ ಬ್ರಹ್ಮನ್ ಲಕ್ಷಣದ ಸಾಕ್ಷಾತ್ಕಾರವಲ್ಲ. ಆದ್ರಿಂದ ಯಾರೊಬ್ಬರು ಅಂತಿಮ ಗುರಿ ಪರಮಸತ್ಯದ ವ್ಯಕ್ತಿಗತ ಲಕ್ಷಣದ ಸಾಕ್ಷಾತ್ಕಾರವಾಗಬೇಕು. ವ್ಯಕ್ತಿಗತ ಬ್ರಹ್ಮನ್ ಸಾಕ್ಷಾತ್ಕಾರ ಅಲ್ಲ, ಭಗವಾನ್ ಸಾಕ್ಷಾತ್ ಹೊರತು ನಿರಾಕಾರ ಲಕ್ಷಣವಲ್ಲ. ಮಡಕೆ ಒಳಗಿನ ಆಕಾಶ
ಮತ್ತು ಮಡಕೆಯ ಹೊರಗಿನ ಆಕಾಶದ ಉದಾಹರಣೆಯು ಪರಮ ಸತ್ಯದ ಸರ್ವವ್ಯಾಪಿ ವಿಶ್ವ ಪ್ರಜ್ಞಾ ಗುಣದ ಸಾಕ್ಷಾತ್ಕಾರವಾಗಿ ಅಧ್ಯಯನ ಮಾಡುವವರಿಗೆ ಸಹಾಯಕವಾಗುವುದು. ಅಂದ್ರೆ ಈ ಮಾಯಾವಾದಿಗಳು ಹೇಳುವುದು ಅಂತಂದ್ರೆ, ಈ ಮಡಕೆ ಪಾಟ್ ಆಗುವಂತದ್ದು ಮಣ್ಣಿನಿಂದ, ಅರ್ತಿಂದ. ಪಾಟ್ ಅನ್ನು ಹುಡ್ದ ಮೇಲೆ ಅರ್ತಿಗೆ ಸೇರ್ತದೆ. ಅಂದ್ರೆ ನಾವು ಹೀಗಿದ್ದೇವೆ ಮತ್ತೆ ನಾವು ದೇವರಲ್ಲಿ ಒಂದಾಗುವಂತ ಇಲ್ಲ, ತಪ್ಪದು. ಪ್ರಭುಪಾದ ಹೇಳೋ ಒಂದು ಎಕ್ಸಾಂಪಲ್ ಹೇಗಂದ್ರೆ, ನದಿಯಿಂದ ನೀರು ಹೋಗ್ತದೆ ಸಮುದ್ರಕ್ಕೆ, ನದಿಯಲ್ಲಿ ಮೀನುಗಳುಂಟು. ಈ ಮಾಯಾವಾದಿಯ ಫಿಲಾಸಫಿ ಹೇಗಂದ್ರೆ, ಮೀನು ಅಲ್ಲಿ ಸಮುದ್ರಕ್ಕೆ ಹೋಯ್ತು ಒಂದಾಯ್ತು, ಇಲ್ಲ. ಪ್ರಭುಪಾದ ಹೇಳ್ತಾರೆ ಅಲ್ಲಿ ಬೇರೆ ಬೇರೆ ಮೀನುಗಳು ಉಂಟು. ತಿಮಿಂಗಿಲ ಉಂಟು, ಶಾರ್ಕ್ ಉಂಟು, ವೇಲ್ ಉಂಟು, ಸಣ್ಣ ಮೀನು ಉಂಟು, ದೊಡ್ಡ ಮೀನು ಉಂಟು. ಅದರದ್ದು ಇಂಡಿವಿಜುವಲ್ ಐಡೆಂಟಿಟಿ ಉಂಟು. ನಾವಲ್ಲಿ ಒಂದಾಗ್ಲಿಕ್ಕೆ ಇಲ್ಲ. ಅದನ್ನೆಲ್ಲಿ ಹೇಳುವಂಥದ್ದು. ಮಡಿಕೆ ಹೊರಗಿನ ಆಕಾಶ ಉದಾಹರಣೆ ಪರಮಸತ್ಯ ಸ್ವರವ್ಯಾಪಿ ವಿಶ್ವ ಪ್ರಜ್ಞಾ ಗುಣದ ಸಾಕ್ಷಾತ್ಕಾರ ಆಗಿ ಅಧ್ಯಯನ ಮಾಡುವವರಿಗೆ ಸಹಾಯಕವಾಗುವುದು. ಅಂದ ಮಾತ್ರಕ್ಕೆ ಭಗವಂತನ ವಿಭಿನ್ನಾಂಶನಾದ ಜೀವಿಯು ಪರಮ ಪ್ರಭುವಾಗುವನೆಂದು ಸುಳ್ಳು ಪ್ರತಿಪಾದನೆ ಮಾಡಲಾಗುವುದು. ಮಡಕೆ ಉಂಟು, ಒಡೆಯಿತು, ಭೂಮಿಯಲ್ಲಿ ಆಯ್ತು, ಮತ್ತೆ ನಾವು ಒಂದಾದೇವು, ಇಲ್ಲ. ನಾವು ಅಣು, ಕೃಷ್ಣ ವಿಭು. ಪ್ರಭುಪಾದ ಹೇಳ್ತಾರೆ DOG ಡಾಗ್, GOD ಗಾಡ್, ಸ್ಪೆಲ್ಲಿಂಗ್ ಸೇಮ್. ನಾಯಿ ಯಾವಾಗ್ಲೂ ನಾಯಿ, ದೇವರಾಗಲು ದೇವರೇ. ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ದೇವರ ಕ್ವಾಲಿಟೀಸ್ ನಮ್ಗೆ ಬರ್ತದೆ. ಈಗ ಭಕ್ತಿಯಲ್ಲಿ ನಾವು ಅಡ್ವಾನ್ಸ್ ಆದ ಕೂಡಲೇ ಬ್ರಹ್ಮನಲ್ಲಿರುವ 50 ಗುಣಗಳು ಬರ್ತದೆ ನಮ್ಮ. ಆದ್ರೆ ನಾವು ದೇವರಾಗ್ಲಿಕ್ಕೆ ಆಗುದಿಲ್ಲ. ದೇವರ ಕ್ವಾಲಿಟೀಸ್ ಬರ್ತದೆ ಅಷ್ಟೇ. ಇದನ್ನ ನಾವು ತಿಳಿಬೇಕು. ಪರಮ ಪ್ರಭುವಾಗುವೆಂದು ಸುಳ್ಳು ಪ್ರತಿಪಾದನೆ ಮಾಡಲಾಗುವುದು. ಇದರ ಅರ್ಥ ಏನಂದ್ರೆ, ಬದ್ಧಾತ್ಮನು ಮಾಯಾಶಕ್ತಿಯ ಕೊನೆಯ ಬಲೆಗೆ ಬಲಿಪಶು. ನಾವೆಲ್ಲ ಬದ್ಧಾತ್ಮರು. ನಾವು ಈ ಮಾಯಾಶಕ್ತಿ ಅಂದ್ರೆ ದೈವ್ಯ ಶಕ್ತಿಯಲ್ಲಿ ಇದ್ದೇವೆ. ನಾವು ಕೆಲವೊಮ್ಮೆ ಸತ್ವಗುಣಕ್ಕೆ ಹೋಗ್ತೇವೆ, ಕೆಲವೊಮ್ಮೆ ನಾವು ರಜೋಗುಣಕ್ಕೆ ಹೋಗ್ತೇವೆ, ಕೆಲವೊಮ್ಮೆ ನಾವು ತಮ್ಮ ಗುಣಕ್ಕೆ ಹೋಗ್ತೇವೆ. ಭಗವಂತನ ವಿಶ್ವ ಪ್ರಜ್ಞೆಯೊಂದಿಗೆ ಒಂದಾಗುವ ಬಯಕೆಯು ಮಾಯಾಶಕ್ತಿ ಅಥವಾ ದೇವಿ ಮಾಯ ಬೀಸುವ ಕೊನೆಯ ಬಲೆ. ನೋಡಿ, ದೇವರಲ್ಲಿ ಒಂದಾಗುವಂತದ್ದು ಮಾಯಾ ಲಾಸ್ಟ್ ಇದಂತೆ. ಐಕ ಸೃಷ್ಟಿಯಲ್ಲಿರುವಂತೆ ಭಗವಂತನ ನಿರಾಕಾರ ಅಸ್ತಿತ್ವದಲ್ಲಿ ಕೂಡ ಯಾರೊಬ್ಬರು ಭಗವಂತನ ಸಾಕಾರ ಸಾಕ್ಷಾತ್ಕಾರ ಬಯಸಬೇಕು. ಸಾಕಾರ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ನೋಡ್ಬೇಕು. ಕೃಷ್ಣ ತುಂಬಾ ಬ್ಯೂಟಿಫುಲ್. ಕೃಷ್ಣನ ಹೆಸರು ಆಕರ್ಷದೀತಿ ಕೃಷ್ಣ. ಕೃಷ್ಣ ಅಂದ್ರೆ ಆಕರ್ಷಣೆ, ನಾ ಅಂದ್ರೆ ಹ್ಯಾಪಿನೆಸ್. ಕೃಷ್ಣನ್ ನೋಡುವಾಗ ನಮ್ಗೆ ತುಂಬಾ ಹ್ಯಾಪಿನೆಸ್ ಬರ್ತದೆ. ಎಸ್, ಒಂದು ನಿಮಿಷ. ಎಸ್, ಪಶ್ಚಾತ್ ಅಹಂ ಯತ್ ಏತಚ್ಚ ಯೋ ಅವಶಿಷ್ಯತೆ ಸೋ ಅಸ್ಮಿ ಅಹಂ. ಎಂಬುದರ ಅರ್ಥವು ಅದೇ ಆಗಿದೆ. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡುವಾಗ ಇದೇ ತತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ಅವರು ಹೇಳಿದರು. ಎಸ್, ಎಂತ ಹೇಳಿದರು ನೋಡುವ. ಸೋ ಅಯಂ ತೇ ಅಭಿಹಿತ ತಥಾ ಭಗವಾನ್ ವಿಶ್ವ ಭಾವನ. ಇದು ಭಾಗವತಂ 2ನೇ ಸ್ಕಂದ 7ನೇ ಅಧ್ಯಾಯ 50ನೇ ಶ್ಲೋಕ. ದೇವೋತ್ತಮ ಪರಮಪುರುಷ ಹರಿಯನ್ನು ಬಿಟ್ಟು ಸಕಲ ಕಾರಣವೂ ಬೇರೆ ಕಾರಣವಿಲ್ಲ. ಸರ್ವಕಾರಣ ಕಾರಣ ಕೃಷ್ಣ. ಆದ್ದರಿಂದ ಅಹಮೇವ ಎಂಬ ಈ ಶ್ಲೋಕದಲ್ಲಿರುವ ಮಾತು ಪರಮಪ್ರಭುವನ್ನು ಹೊರತು ಬೇರೆ ಯಾರನ್ನು ಸೂಚಿಸುವುದು. ಅಹಮೇವ ಅಂದ್ರೆ ಕೃಷ್ಣ, ಬೇರೆ ಯಾರನ್ನಲ್ಲ. ಆದ್ರಿಂದ ಯಾರೊಬ್ಬರು ಬ್ರಹ್ಮ ಸಂಪ್ರದಾಯವನ್ನು ಅಥವಾ ಬ್ರಹ್ಮನಿಂದ ನಾರದರಿಗೆ, ವೇದವ್ಯಾಸರಿಗೆ ಮೊದಲಾದವರಿಗೆ ಸಾಗಿ ಬಂದ ಮಾರ್ಗವನ್ನು ಅನುಸರಿಸಬೇಕು. ಹೇಗೆಂದ್ರೆ ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ನಾರದಿಂದ ವೇದವ್ಯಾಸ, ವೇದವ್ಯಾಸದಿಂದ ಶುಕಮುನಿಯಿಂದ ಮಧ್ವಾಚಾರ್ಯ. ಈ ರೀತಿ ಈಗ ನಾವು ಬರುವಂತದ್ದು ಬ್ರಹ್ಮ ಸಂಪ್ರದಾಯ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಹಾಗೆ ಈ ಸಂಪ್ರದಾಯ ನಾವು ಬರ್ಬೇಕು, ಲೈನ್ ಅಲ್ಲಿ ಪ್ರಬೋಧಗಳನ್ನು ಅನುಸರಿಸಬೇಕು. ಮತ್ತು ದೇವೋತ್ತಮ ಪರಮಪುರುಷ ಶ್ರೀಹರಿ ಅಥವಾ ಭಗವಾನ್ ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಉದ್ದೇಶ ಹೊಂದಿರಬೇಕು. ನಮ್ಮ ಜೀವನದ ಗುರಿ ಅಂತ, ಎಸ್ ನಾನು ಫೇಸ್ ಟು ಫೇಸ್ ಕೃಷ್ಣನ್ ನೋಡ್ತೇನೆ, ಇದಕ್ಕೆ ನಾನು ಸ್ವಲ್ಪ ತಪಸ್ಸು ಮಾಡ್ತೇನೆ, ಇದು ಇಂಟೆನ್ಷನ್ ಇರ್ಬೇಕು ನಮಗೆ. ಯಾಕಂದ್ರೆ ಬ್ರಹ್ಮನಿಗೆ ದರ್ಶನ ಆಗಿದೆ, ನಮ್ಗೆ ಕೂಡ ಆಗ್ತದೆ ದರ್ಶನ. ಪ್ರಭು ಹೇಳುವಂತದ್ದು ಹೇಗೆಂದ್ರೆ, ನರಸಿಂಹ ಹಿರಣ್ಯಕಶಿಪನ ಕೊಂದ ಮೇಲೆ ರಕ್ತದ ಕೈಯಿಂದ ಪ್ರಹ್ಲಾದನಿಗೆ ಆಶೀರ್ವಾದ ಕೊಡ್ತಾರೆ. ಪ್ರಭು ಹೇಳ್ತಾರೆ ಸೇಮ್ ಆಶೀರ್ವಾದ ನಿಮ್ಗೆ ಕೂಡ ಸಿಗ್ತದೆ. ಮತ್ತೆ ಧ್ರುವ ಮಹಾರಾಜ್ ತಪಸ್ ಮಾಡ್ತಾನೆ 6 ತಿಂಗಳು, ನಾರಾಯಣ ಹೋಗಿ ಹೀಗೆ ಆಶೀರ್ವಾದ ಕೊಡ್ತಾನೆ. ಪ್ರಭು ಹೇಳ್ತಾರೆ ನಿಮ್ಗೆ ಕೂಡ ಸಿಗ್ತದೆ. ಕೃಷ್ಣ ಪಾರ್ಶಾಲಿಟಿ ಅಲ್ಲ, ನಮ್ಗೆ ಕೂಡ ಸಿಗ್ತದೆ, ಆದ್ರೆ ನಾವು ಸ್ವಲ್ಪ ತಪಸ್ ಮಾಡ್ಬೇಕು. ಪರಿಶುದ್ಧ ಭಗವದ್ಭಕ್ತರಿಗೆ ನೀಡಲಾಗುವ ಈ ರಹಸ್ಯ ಉಪದೇಶಗಳನ್ನು ಅರ್ಜುನನಿಗೆ ಹಾಗೂ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಗೂ ನೀಡಲಾಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಚಂದ್ರ ಮತ್ತು ವರುಣ ಈ ದೇವತೆಗಳು ನಿಸ್ಸಂದೇಹವಾಗಿ ಬೇರೆ ಬೇರೆ ಕಾರ್ಯಗಳ ನಿರ್ವಹಣೆಗಾಗಿ ಭಗವಂತನ ವಿವಿಧ ರೂಪವನ್ನು ಎಲ್ಲೆಲ್ಲ ಅವರಿಗೆಲ್ಲರಿಗೂ ಅಸೈನ್ ಮಾಡಿದಾನೆ ಕೆಲಸ. ಅವ್ರು ಮಾಡ್ತಾ ಇದ್ದಾರೆ. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಚಂದ್ರ, ವರುಣ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ.
ಎಸನ್ ಮಾಡಿದನು ಕೃಷ್ಣ ಕೆಲಸ. ಐಕ ಸೃಷ್ಟಿಯ ವಿವಿಧ ಮೂಲ ದ್ರವ್ಯಗಳು ಹಾಗೂ ಬಹುವಿಧ ಶಕ್ತಿಗಳು ಅದೇ ದೇವೋತ್ತಮ ಪುರುಷನದೇ ಆಗಿರಬಹುದು, ಆದರೆ ಅವೆಲ್ಲದರ ಮೂಲ ದೇವೋತ್ತಮ ಪುರುಷ. ಅಲ್ಟಿಮೇಟ್ ಕಾಸ್ ಕೃಷ್ಣ. ಶ್ರೀಕೃಷ್ಣ ಯಾರೊಬ್ಬರು ಕೊಂಬೆಗಳು ಮತ್ತು ಎಲೆಗಳಿಂದ ಪ್ರಮಿತರಾಗಿರುವ ಬದಲು ಪ್ರತಿಯೊಂದರ ಮೂಲ ಬೇರಿಗೆ ಅಂಟಿಕೊಳ್ಳಬೇಕು. ಹೇಗೆಂದ್ರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣ ಪ್ಲೀಸ್ ಆದ್ರೆ ಜಗತ್ ಪ್ಲೀಸ್ ಆದ್ರೆ. ನೀವು ಗಿಡದ ಬುಡಕ್ಕೆ ನೀರು ಹಾಕ್ಬೇಕು, ನೀವು ಸ್ಟೆಮ್ಮಿಗೆ, ಬ್ರಾಂಚಿಗೆ, ಲೀಫಿಗೆ ಹಾಕ್ಬೇಕಂತಿಲ್ಲ, ಬುಡಕ್ಕೆ ಹಾಕ್ಬೇಕು. ಅದನ್ನ ಹೇಳುವಂಥದ್ದು. ಬದಲು ಪ್ರತಿಯೊಂದರ ಮೂಲ ಬೇರಿಗೆ ಅಂಟಿಕೊಳ್ಳಬೇಕು. ಇದೇ ಈ ಶ್ಲೋಕದ ಉಪದೇಶ. ಎಸ್, ಹರೇ ಕೃಷ್ಣ. ಸ್ವಲ್ಪ ಲೇಟ್ ಆಯ್ತು, ಆದ್ರೆ ದೊಡ್ಡ ಶ್ಲೋಕ, ಇಂಪಾರ್ಟೆಂಟ್ ಶ್ಲೋಕ, ದಯವಿಟ್ಟು ಕ್ಷಮಿಸಿ. ಎಸ್, ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್.